ಹರೇ ಕೃಷ್ಣ. ಇಸ್ಕಾನ್ ಶ್ರೀ ರಾಧಾ ಗೋವಿಂದ ಮಂದಿರ ಮಂಗಳೂರು ಆಯೋಜಿಸಿದಂತ ಶ್ರೀ ಚೈತನ್ಯ ಚರಿತಾಮೃತ ತರಗತಿಗೆ ತಮ್ಮೆಲ್ಲರಿಗೂ ಕೂಡ ಸ್ವಾಗತ. ಇಂದಿನ ತರಗತಿಯನ್ನು ಮಂಗಳಾಚರಣೆಯೊಂದಿಗೆ ಪ್ರಾರಂಭ ಮಾಡೋಣ. ಎಲ್ಲರೂ ನನ್ನ ಜೊತೆಗೆ ಮ್ಯೂಟ್ ಅಲ್ಲಿ ಇದ್ದುಕೊಂಡು ನೀವು ಕೂಡ ಪ್ರಣಾಮ ಮಂತ್ರವನ್ನ ಹೇಳಿ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯಾ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರುವೇ ನಮಃ. ನಮಃ ಓಂ ವಿಷ್ಣುಪಾದಾಯ ಕೃಷ್ಣಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿವೇದಾಂತ ಸ್ವಾಮಿನಿತಿ ನಾಮಿನಿ. ನಮಸ್ತೆ ಸರಸ್ವತೆ ದೇವೆ ಗೌರವಾಣಿ ಪ್ರಚಾರಿಣಿ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣಿ. जय श्री कृष्ण चैतन्य प्रभु नित्यानंद श्री अद्वैत गदाधर श्रीवासादि गौर भक्त वृंद. हरे कृष्णा कृष्ण कृष्ण हरे हरे, हरे राम 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 हरे हरे. इस्कॉन श्री राधा गोविंद की जय. श्री गौर निताय की जय. ಶ್ರೀಲ ಪ್ರಭುಪಾದ್ ಕಿ ಜೈ. ಶ್ರೀಲ ಗುರುದೇವ್ ಕಿ ಜೈ. ಎಲ್ಲ ಗುರು ಪರಂಪರೆಗೂ ಜೈ. ಎಲ್ಲ ದೀಕ್ಷಾ ಗುರುಗಳಿಗೂ ಜೈ. ಎಲ್ಲ ಶಿಕ್ಷಾ ಗುರುಗಳಿಗೂ ಜೈ. ಇಲ್ಲಿ ನೆರೆದಿರುವಂತ ಎಲ್ಲ ಭಕ್ತ ವೃಂದಕ್ಕೂ ಜೈ. ವಾಂಛಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವ ವೃಂದ ಕಿ ಜೈ. ಶ್ರೀಲ ಪ್ರಭುಪಾದ್ ಕಿ ಜೈ. ಶ್ರೀಲ ಗುರುದೇವ್ ಕಿ ಜೈ. ಹರೇ ಕೃಷ್ಣ. ನಿನ್ನೆ ತರಗತಿಯಲ್ಲಿ ನಾವು 80ನೇ ಶ್ಲೋಕದವರೆಗೂ ತಿಳ್ಕೊಂಡ್ವಿ. ಇವತ್ತು 80ರಿಂದ 85ನೇ ಶ್ಲೋಕನ ತಿಳ್ಕೊಳ್ಳೋಕ್ಕಿಂತ ಮುಂಚೆ ನಿನ್ನೆ ನಾವು ಯಾವ ವಿಷಯ ಬಗ್ಗೆ ಮನನ ಮಾಡ್ಕೊಂಡ್ವಿ ಅನ್ನೋದನ್ನ ನೋಡೋಣ. ನಿನ್ನೆ ಚೈತನ್ಯ ಚರಿತಾಮೃತ ಆದಿಲೀಲಾ ಅಧ್ಯಾಯ 8ರ 80ನೇ ಶ್ಲೋಕದಲ್ಲಿ ಕುಲಾದಿ ದೇವತಾ ಮೋರ ಮದನ ಮೋಹನ ಅಂತ ಇಲ್ಲಿ ಲೇಖಕರು ಹೇಳ್ತಾ ಇರುವಂತದ್ದು. ಕುಲ ಅಂತಂದ್ರೆ ಕವಿರಾಜ್ ಗೋಸ್ವಾಮಿ ಅವರ ಒಂದು ಆಧ್ಯಾತ್ಮಿಕ ವಂಶ ಅಂತ ಹೇಳ್ಬೋದು ಇದಕ್ಕೆ. ಅಂದ್ರೆ ತಮ್ಮ ಇಚ್ಛಾ ಗುರು ಇಷ್ಟ ದೇವ ಅಂತ ಹೇಳಿ ಕರೀತಾರಲ್ಲ, ಹಾಗೆ ಅವರ ಇಷ್ಟ ದೇವರು ಅದಾಗಿದ್ರು. ಹಾಗಾಗಿ ಆಧ್ಯಾತ್ಮಿಕ ವಂಶ ಗುರು ವಂಶದ ದೇವರು ಅಂತ ಹೇಳಿ. ಸೊ ಗುರು ಪರಂಪರೆ ಅಥವಾ ಭಕ್ತಿ ಸಂಪ್ರದಾಯದಿಂದ ಬಂದಂತಹ ಭಗವಂತ ಅಂತ ಹೇಳಿ ಹೇಳ್ತಾ ಇರುವಂತದ್ದು. ಅಧಿದೇವತಾ ಅಂತಂದ್ರೆ ಆರಾಧ್ಯ ದೇವತೆಗೆ ಹೇಳ್ತಾ ಇರುವಂತದ್ದು ಅವರು. ಸೊ ಯಾರವರು? ಮೋರ ಮದನ ಮೋಹನ ಅಂತಂದ್ರೆ ನನ್ನ ಮದನ ಮೋಹನ ಅಂತ ಹೇಳಿ ಹೇಳ್ತಾ ಇರುವಂತದ್ದು ಅವರು. ಸೊ ಕುಲದೇವತೆ ಏನ್ ಮಾಡ್ತಾರೆ? ಕುಲದ ರಕ್ಷಣೆಯನ್ನ ಮಾಡುವಂತವ್ರು. ಆ ಒಂದು ಕುಲದ ಸದಸ್ಯರಿಗೆ ಮಾರ್ಗದರ್ಶನವನ್ನ ನೀಡುವಂತವ್ರು. ಮತ್ತೆ ಕುಲದ ಸದಸ್ಯರೆಲ್ಲರೂ ವಿಶೇಷವಾಗಿ ಅದನ್ನ ಆರಾಧಿಸುವಂತವ್ರು. ಹೀಗೆ ಕುಲದೇವತೆಯ ಸೇವೆಯೇ ಆ ಕುಲದ ಒಂದು ಸಂಪ್ರದಾಯ ಅಂತ ಹೇಳಿ ಇಲ್ಲಿ ನಡ್ಕೊಂಡು ಹೋಗ್ತಾ ಇರುವಂತದ್ದು ಅಂತ. ಸೊ ಹೀಗೆ ಯಾರಾಂಗ ಸೇವಕ ಅಂತ ಹೇಳಿ. ಸೊ ಯಾರ್ಯಾರೆಲ್ಲ ಅವ್ರ ಸೇವಕರಾಗಿದ್ರು ಆ ಒಂದು ಮದನ ಮೋಹನ ದೇವಾಲಯದ ಅಂತಂದ್ರೆ ರಘುನಾಥ ದಾಸ್ ಗೋಸ್ವಾಮಿ, ರೂಪ ಗೋಸ್ವಾಮಿ, ಸನಾತನ ಗೋಸ್ವಾಮಿ ಅವ್ರದ್ದು ಇಲ್ಲಿ ಹೇಳ್ತಾರೆ. ಯಾಕೆಂದ್ರೆ ಇವ್ರುನು ಕೂಡ ರೂಪ, ಸನಾತನ, ರಘುನಾಥ ಗೋಸ್ವಾಮಿ ಅವರು ಕೂಡ ಶಾಸ್ತ್ರವನ್ನ ಬರೆದಿರುವಂತವ್ರು. ಅವರು ಕೂಡ ಅವರ ಕುಲದೇವತೆಯು ಕೂಡ ಇದೆ ಮದನ ಮೋಹನನೇ ಆಗಿರೋದ್ರಿಂದ ಅವರ ಒಂದು ಕೃಪೆಯನ್ನ ಪಡ್ಕೊಂಡು ಅವರು ತಮ್ಮ ಕಾರ್ಯವನ್ನ ಸಂಪನ್ನ ಮಾಡಿರುವಂತವ್ರು. ಅಂದ್ರೆ ಆ ಲೇಖನವನ್ನ ಪೂರ್ಣ ಮಾಡಿರುವಂತದ್ದು. ಅದಕ್ಕಾಗಿ ಇಲ್ಲಿ ರಘುನಾಥ, ರೂಪ, ಸನಾತನ ಗೋಸ್ವಾಮಿ ಅವರು ಕೂಡ ಅವರು ಸೇವಕರು ಅಂತ ಇಲ್ಲಿ ಹೇಳ್ತಾ ಇರುವಂತದ್ದು. ಮದನ ಮೋಹನನ್ನ ಪೂಜಿಸ್ತಾ ಇದ್ರು ಅನ್ನೋದನ್ನ ಹೇಳಿದ್ರು. ಸೊ ಅದು ಮುಂದುವರಿತಾ ಇವತ್ತಿನ ಒಂದು 81ನೇ ಶ್ಲೋಕದಲ್ಲಿ ಮತ್ತೆ ಲೇಖಕರು ಏನೆಲ್ಲ ಹೇಳ್ತಾರೆ ಅನ್ನೋದನ್ನ ನೋಡೋಣ. ಶ್ರೀ ಚೈತನ್ಯ ಚರಿತಾಮೃತ ಆದಿಲೀಲಾ ಅಧ್ಯಾಯ 8ರ 81ನೇ ಶ್ಲೋಕ. ವೃಂದಾವನ ದಾಸೇರ ಪಾದ ಪದ್ಮ ಕರಿ ಧ್ಯಾನ ತಾಂಗರಾಜ್ಞಾ ಲಾಯಿಲಿ ಕಿಯಹ ತೇ ಕಲ್ಯಾಣ. ವೃಂದಾವನ ದಾಸೇರ ಪಾದ ಪದ್ಮ ಕರಿ ಧ್ಯಾನ ತಾಂಗ್ರಾಜ್ಞಾ ಲಾಯಿಲಿ ಕಿಯಹ ತೇ ಕಲ್ಯಾಣ. ಮಾತಾಜಿ ಓದಿ. ಛಾಯಾದೇವಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಇದು ಸೌಂಡ್ ಕಮ್ಮಿ. ಶ್ಲೋಕ 81. ವೃಂದಾವನ ದಾಸೇರ ಪಾದ ಪದ್ಮ ಕರಿ ಧ್ಯಾನ ಸಾಗರ ಆಜ್ಞಾಲಾಯಿ ಲಿಖಿಯಾಯ ತೇ ಕಲ್ಯಾಣ. ವೃಂದಾವನ ದಾಸೇರ ಶ್ರೀಲ ವೃಂದಾವನ ದಾಸ ಠಾಕೂರರ ಪಾದ ಪದ್ಮ ಚರಣ ಕಮಲಗಳು
ಕರಿ ಮಾಡುವುದು, ಧ್ಯಾನ ಚಿಂತನೆ, ತಗಾರ ಅವರ ಆಜ್ಞಾ ಅನುಜ್ಞೆ, ಲಾಹಿ ಪಡೆಯುವುದು, ಲಿಖಿ ಬರೆಯುತ್ತೇನೆ, ಯಾ ಆತೆ ಆ ಅನುಜ್ಞೆಯಲ್ಲಿ ಕಲ್ಯಾಣ ಸರ್ವ ಮಂಗಳಕರವಾದುದು. ಅನುವಾದ: ಶ್ರೀಲಾ ವೃಂದಾವನ ಠಾಕೂರರ ಚರಣ ಕಮಲಗಳಲ್ಲಿ ಪ್ರಾರ್ಥನೆ ಸಲ್ಲಿಸುವ ಮೂಲಕ ನಾನು ಈ ಕೃತಿ ರಚಿಸಲು ಅವರ ಅನುಮತಿ ಪಡೆದೆ. ಅನುಮತಿ ಬಂದ ತರುವಾಯ ಈ ಮಂಗಳಕರವಾದ ಕೃತಿಯನ್ನು ರಚಿಸಲು ಯತ್ನಿಸಿದ್ದೇನೆ. ಭಾವಾರ್ಥ: ಕೃತಿ ರಚನೆಗೆ ಕೈ ಹಾಕುವ ಮೊದಲು ಶ್ರೀಲಾ ಕೃಷ್ಣದಾಸ ಕವಿರಾಜ ಗೋಸ್ವಾಮಿಯವರು ವೈಷ್ಣವರ ಹಾಗೂ ಮದನ ಮೋಹನನ ಅನುಮತಿ ಪಡೆದರು. ಅಷ್ಟೇ ಅಲ್ಲ, ಶ್ರೀ ಚೈತನ್ಯ ಮಹಾಪ್ರಭುಗಳ ಲೀಲೆಗಳನ್ನು ಕುರಿತು ಹಾಗೆ ಅಭಿನವ ವ್ಯಾಸರೇ ಎನಿಸಿಕೊಂಡಿರುವ ಶ್ರೀಲಾ ವೃಂದಾವನ ದಾಸ ಠಾಕೂರರ ಅಪ್ಪಣೆಯನ್ನು ಪಡೆದರು. ಹರೇ ಕೃಷ್ಣ ಮಾತಾಜಿ. ಥ್ಯಾಂಕ್ ಯು ವೆರಿ ಮಚ್. ಹರೇ ಕೃಷ್ಣ ಮಾತಾಜಿ. ನೋಡೋಣ, ಶ್ಲೋಕದ ಪ್ರಕಾರ ಒಂದು ವಿವರಣೆನ ನೋಡೋಣ. ವೃಂದಾವನ ದಾಸೇರ ಪಾದ ಪದ್ಮಕರಿ ಧ್ಯಾನ ಅಂತ, ಅಂದ್ರೆ ವೃಂದಾವನ ದಾಸರ ಪಾದಗಳ ಧ್ಯಾನ ಅಂತ ಇಲ್ಲಿ ಹೇಳ್ತಾ ಇರುವಂತದ್ದು. ಹಾಗಾದ್ರೆ ವೃಂದಾವನ ದಾಸರು ಯಾರು? ಸೊ ಇವರು ಕೂಡ ಹಿರಿಯ ವೈಷ್ಣವರು. ಸೊ ಇವರು ಕೂಡ ಮಹಾನ್ ಭಕ್ತರಾಗಿದ್ದಾರೆ. ಇವರು ಕೂಡ ಈ ಚೈತನ್ಯ ಚರಿತಾಮೃತ ಅಂತ ಹೇಳಿ, ಈ ವೃಂದಾವನ ದಾಸರು ಶ್ರೀ ಚೈತನ್ಯ ಭಾಗವತ ಅಂತ ಹೇಳಿ, ಸೊ ಇವರು ಚೈತನ್ಯರ ಮೊದಲ ಜೀವನ ಚರಿತ್ರೆ ಬರೆದಂತಹ ಲೇಖಕರಿವರು. ಈಗ ಕೃಷ್ಣದಾಸ್ ಕವಿರಾಜ್ ಗೋಸ್ವಾಮಿ ಅವರು ಬರಿತಾ ಇರುವಂತದ್ದು ಹೊಸದೇನಲ್ಲ, ಅಂದ್ರೆ ಮುಂಚೆನೆ ಇದು ಬರ್ದಾಗಿತ್ತು. ಯಾರು ಬರ್ದಿದ್ರು? ವೃಂದಾವನ ದಾಸರು ಬರ್ದಿದ್ರು ಅಂತ ಹೇಳಿ. ಸೊ ಇವರು ಈ ಶ್ರೀ ಚೈತನ್ಯ ಭಾಗವತ ಅನ್ನುವಂತಹ ಮಹಾಗ್ರಂಥವನ್ನ ರಚಿಸಿದವರು ಅಂತ. ಅವರು ಯಾರು? ಈ ವೃಂದಾವನ ದಾಸರು ಶ್ರೀ ಚೈತನ್ಯ ಮಹಾಪ್ರಭುಗಳ ಶಿಷ್ಯರು, ಮತ್ತೆ ಜೊತೆಗೆ ನಿತ್ಯಾನಂದ ಮಹಾಪ್ರಭುಗಳ ಸೇವಕರು ಕೂಡ ಆಗಿದ್ರು ಈ ವೃಂದಾವನ ದಾಸೇರ, ಅಂದ್ರೆ ವೃಂದಾವನ ದಾಸರು. ಇವ್ರೇನ್ ಹೇಳ್ತಾ ಇರುವಂತದ್ದು ವೃಂದಾವನ ದಾಸೇರ ಪಾದ ಪದ್ಮ ಅಂತ, ಅಂದ್ರೆ ವೃಂದಾವನ ದಾಸರ ಪದ ಕಮಲಗಳನ್ನ ಪಾದ ಪದ್ಮ ಅಂದ್ರೆ ಅವರ ಈ ಕಮಲದಂತಹ ಪಾದಗಳು, ಅಥವಾ ವಿಷ್ಣು ಸಂಪ್ರದಾಯದಲ್ಲಿ ಪಾದಗಳನ್ನ ಕಮಲಕ್ಕೆ ಹೋಲಿಸ್ತಾರೆ ಅನ್ನುವಂಥದ್ದು ನಿಮ್ಗೆಲ್ಲರಿಗೂ ಗೊತ್ತು. ಯಾಕಂದ್ರೆ ಕಮಲ ಅನ್ನುವಂಥದ್ದು ಪವಿತ್ರವಾಗಿರುವಂಥದ್ದು, ಮತ್ತೆ ಅದು ಸ್ಪರ್ಶಿಸ್ಲಿಕ್ಕೆ ಯೋಗ್ಯವಾಗಿರುವಂಥದ್ದು, ಮತ್ತೆ ಇದು ಆಧ್ಯಾತ್ಮಿಕ ಆಶ್ರಯವನ್ನ ಕೊಡುವಂಥದ್ದು. ಹಾಗಾಗಿ ಕಮಲ ಅನ್ನುವಂಥದ್ದು ತುಂಬಾನೇ ಪವಿತ್ರವಾದದ್ದು. ಅದಕ್ಕಾಗಿ ಅವರ ಕಮಲಗಳು ಅಷ್ಟು ಪವಿತ್ರವಾಗಿದ್ವು ಅಂತ ಹೇಳಿ ಈ ಪದ್ಮಗಳಿಗೆ ಅದನ್ನ ಹೋಲಿಸಿದ್ದಾರೆ. ಕರಿ ಧ್ಯಾನ ಅಂತ ಹೇಳ್ತಾರೆ, ಅಂದ್ರೆ ವೃಂದಾವನ ದಾಸರ ಪದಕಮಲಗಳಿಗೆ ಅವರು ಧ್ಯಾನವನ್ನ ಮಾಡ್ತಾ ಇದ್ರು ಅಂತ. ಯಾರು? ಕವಿರಾಜ್ ಗೋಸ್ವಾಮಿ ಅವರು ವೃಂದಾವನ ದಾಸರ ಪಾದಗಳನ್ನ ಧ್ಯಾನಿಸ್ತಾ ಇದ್ರು ಅಂತ. ಸೊ ಇದೊಂದು ಧ್ಯಾನದ ಅತ್ಯುನ್ನತವಾದಂತಹ ರೂಪ ಅಂತ ಹೇಳ್ತೇವೆ. ಯಾಕಂದ್ರೆ ನಾವೆಲ್ಲ ಧ್ಯಾನಿಸುವಂತದ್ದು ಮುಖವನ್ನ ಅಥವಾ ದೇಹವನ್ನ, ಆದ್ರೆ ಇಲ್ಲಿ ಗುರುಗಳ ಪಾದಗಳಲ್ಲಿ ಮನಸ್ಸನ್ನ ಕೇಂದ್ರೀಕರಿಸುವಂತದ್ದು ತುಂಬಾ ವಿಶೇಷವಾಗಿರುವಂತದ್ದು ಅಂತ. ಹೀಗೆ ವೃಂದಾವನ ದಾಸರ ಒಂದು ವಿಶೇಷತೆಯನ್ನ ನೋಡೋದಾದ್ರೆ, ಇವರು ಕವಿರಾಜ ಗೋಸ್ವಾಮಿ ಅವರ ಒಂದು ಇದರಲ್ಲಿ ಧ್ಯೇಯದಲ್ಲಿ ವ್ಯಾಸರ ಸ್ಥಾನದಲ್ಲಿ ಇರುವಂತವ್ರು ಅವರು. ಯಾರಿಗೆ? ಈ ಕವಿರಾಜ ಗೋಸ್ವಾಮಿ ಅವರು ಒಂದು ಇದ್ರಲ್ಲಿ ಮನಸ್ಸಿನಲ್ಲಿ ಅವ್ರು ಎಲ್ಲಿದ್ರು ಈ ವ್ಯಾಸರ ಸ್ಥಾನದಲ್ಲಿ ಇರುವಂತವ್ರು. ಅಂದ್ರೆ ಈ ಶ್ರೀ ಚೈತನ್ಯ ಲೀಲೆಗಳನ್ನ ವ್ಯಾಸ ಅಂತ ಹೇಳಿ ಕರೆಯಲಾಗತ್ತೆ ಅಂತ ಹೇಳ್ತಾರೆ. ಸೊ ವ್ಯಾಸರು ಹೇಗೆ ವೇದಗಳನ್ನ ವಿಭಜನೆ ಮಾಡಿದ್ರು, ಅವರು ವ್ಯಾಸರು ಅಲ್ಲ, ಬೇರೆ ಬೇರೆ 4 ವಿಭಾಗಗಳನ್ನಾಗಿ ಮಾಡಿದ್ರು. ಆಮೇಲೆ ಭಾಗವತವನ್ನ ಬರೆದ್ರು. ಹಾಗೆ ವೃಂದಾವನ ದಾಸರು ಕೂಡ ಚೈತನ್ಯರ ಲೀಲೆಗಳನ್ನ ವಿವರಿಸಿದ್ರು. ಹಾಗಾಗಿ ಅವರು ವ್ಯಾಸರ ಸ್ಥಾನದಲ್ಲಿ ಇದ್ರು ಅಂತ ಹೇಳಿ. ಮತ್ತೆ ಜೊತೆಗೆ ಈ ಚೈತನ್ಯ ಮಹಾಪ್ರಭುಗಳ ಸಮಕಾಲೀನರಾಗಿದ್ರು ಯಾರು? ಇವರು ವೃಂದಾವನ ಠಾಕೂರರು. ಆಮೇಲೆ ಅಂದ್ರೆ ಈ ಕವಿರಾಜ್ ಗೋಸ್ವಾಮಿ ಅವ್ರಿಗಿಂತ ಹಿರಿಯರು, ದೊಡ್ಡವರು ಅಂತ. ಮತ್ತೆ ಇವರ ಒಂದು ಚೈತನ್ಯ ಭಾಗವತ ಅನ್ನುವಂಥದ್ದು ಚೈತನ್ಯ ಲೀಲೆಗಳನ್ನ ಒಳಗೊಂಡಿರುವಂಥದ್ದು, ಮತ್ತೆ ಪ್ರಮಾಣಯುತವಾದಂತಹ ಗ್ರಂಥವು ಕೂಡ ಆಗಿತ್ತು ಅದು. ಹೀಗೆ ಅವರು ನಿತ್ಯಾನಂದ ಮಹಾಪ್ರಭುಗಳ ಪರಮ ಪ್ರಿಯ ಶಿಷ್ಯರಾಗಿದ್ರು. ಅಂತ ಒಂದು ಆಧ್ಯಾತ್ಮಿಕ ಸ್ಥಾನ ಅವರಿಗೆ ಇತ್ತು. ಮತ್ತೆ ಇಲ್ಲಿ 2ನೇ ಒಂದು ಲೈನ್ ಅಲ್ಲಿ ಈ ಶ್ಲೋಕದಲ್ಲಿ ಹೇಳ್ತಾರೆ, ತಾಂಗ್ರ ಆಜ್ಞಾ ಲಿಖಿ ಯಾಹತೆ ಕಲ್ಯಾಣ ಅಂತ. ಅಂದ್ರೆ ಈ ವೃಂದಾವನ ದಾಸರ ಒಂದು ಆಜ್ಞೆ, ತಾಂಗ್ರ ಆಜ್ಞಾ ಅಂತ ಇಲ್ಲಿ ಹೇಳ್ತಾ ಇರುವಂಥದ್ದು. ಅಂದ್ರೆ ನಿಮ್ಮ ಆಜ್ಞೆ. ಯಾರ ಆಜ್ಞೆ ಹೇಳ್ತಾ ಇರುವಂಥದ್ದು? ವೃಂದಾವನ ದಾಸರ ಆಜ್ಞೆ ಹೇಳ್ತಾ ಇರುವಂಥದ್ದು. ಇದು ಪ್ರತ್ಯಕ್ಷವಾಗಿ ಕೊಟ್ಟ ಒಂದು ಆಜ್ಞೆ ಇಲ್ಲದೆ ಇದ್ರು ಕೂಡ, ಯಾಕಂದ್ರೆ ಅವ್ರು ನೇರವಾಗಿ ಕೊಡ್ಲಿಲ್ಲ.
ಅಲ್ಲ. ಸೊ ಅವರು ಆಜ್ಞೆ ಕೊಟ್ಟಿರುವಂತದ್ದು ಗುರುಗಳು, ಆಮೇಲೆ ಭಗವಂತನಿಂದ ಒಂದು ಆಂತರಿಕ ಆಜ್ಞೆ ಅವರಿಗೆ ಸಿಕ್ಕಿರುವಂತದ್ದು. ಆದ್ರೆ ಇಲ್ಲಿ ತಾಂಗ್ರ ಆಜ್ಞೆ ಅಂತ ಹೇಳ್ತಾ ಇರುವಂತದ್ದು ಯಾಕೆಂದ್ರೆ ಪ್ರತ್ಯಕ್ಷವಾಗಿ ಅವರು ಆಜ್ಞೆ ಕೊಡದೇ ಇದ್ರು ಕೂಡ ಕವಿರಾಜ್ ಗೋಸ್ವಾಮಿ ಅವರಿಂದ ಆಧ್ಯಾತ್ಮಿಕವಾದಂತಹ ಅಧಿಕಾರವನ್ನ ಪಡೆದಿದ್ರು ಅಂತ ಇಲ್ಲಿ ಹೇಳ್ತೇವೆ. ಸೊ ಮನಸ್ಸಿನಿಂದ ಆ ಒಂದು ಆಜ್ಞೆನ ಪಡೆದಿರುವಂತದ್ದು ಅನ್ನೋದನ್ನ, ಯಾಕಂದ್ರೆ ಇಲ್ಲಿ ಒಂದು ಗೊಂದಲ ಸೃಷ್ಟಿ ಮಾಡುತ್ತೆ. ತಾಂಗ್ರ ಆಜ್ಞೆ ಅಂದ್ರೆ ಇವ್ರು ಯಾವಾಗ ಆಜ್ಞೆ ಕೊಟ್ರು ಅವ್ರಿಗೆ ಬರೀಲಿಕ್ಕೆ ಅಂತ ಹೇಳಿ, ಇಲ್ಲಿ ಅವರು ಅಂತ ಒಂದು ಮನಸ್ಸಿನಿಂದ ಆಧ್ಯಾತ್ಮಿಕ ಅಧಿಕಾರವನ್ನ ಅಂದ್ರೆ ಬರೀಲಿಕ್ಕೆ ಆ ಆಜ್ಞೆಯನ್ನ ಪಡೆದಿರುವಂತದ್ದು ಅಂತ. ಆಮೇಲೆ ಲಿಖಿ ಅಂತಂದ್ರೆ ಆಮೇಲೆ ಬರೆದ್ರು ಅಂತ ಇಲ್ಲಿ ಹೇಳ್ತಾ ಇರುವಂತದ್ದು. ಸ್ವಂತ ಇದು ಕೂಡ ಸ್ವಂತ ಪ್ರಯತ್ನವಲ್ಲ, ಅವರು ವೃಂದಾವನ ದಾಸರ ಆಜ್ಞೆಯಿಂದ ಬರೆದಿರುವಂತದ್ದು ಅಂತ ಮತ್ತೊಂದು ಆಜ್ಞೆಯನ್ನ ಇಲ್ಲಿ ಇವರು ಸೇರಿಸ್ತಾರೆ. ಸೊ ನೋಡಿ, ಸ್ವಂತ ಪ್ರೇರಣೆ ಅನ್ನುವಂಥದ್ದು, ಸಾಮಾನ್ಯ ಬರವಣಿಗೆ ಸ್ವಂತ ಪ್ರೇರಣೆ ಇರುತ್ತೆ, ಸ್ವಂತ ಅಭಿಪ್ರಾಯ ಇರುತ್ತೆ, ಒಂದು ವೈಯಕ್ತಿಕ ಆಲೋಚನೆಗಳಿರುತ್ತೆ, ಮತ್ತೆ ಅದಕ್ಕೊಂದು ಲಿಮಿಟೇಷನ್ಸ್ ಅನ್ನೋದಿರುತ್ತೆ. ಆದ್ರೆ ಕವಿರಾಜ ಗೋಸ್ವಾಮಿ ಅವರು ಬರೆದಿರುವಂತದ್ದನ್ನ ಅವ್ರು ಯಾರ್ಯಾರ ಆಜ್ಞೆನ ತೆಗೆದುಕೊಂಡು ಆ ಅಧಿಕಾರವನ್ನ ಪಡ್ಕೊಂಡು ಬರೆದ್ರು, ವೃಂದಾವನ ದಾಸರ ಆಜ್ಞೆ ಆಗ್ಲಿ, ಅದು ಒಂದು ಆಜ್ಞೆ, ಇದು ಒಂದು ಮನಸ್ಸಿನಿಂದ ಅವರು ಪಡ್ಕೊಂಡಿರುವಂತಹ ಆಜ್ಞೆ ಅಲ್ಲ, ನೇರವಾಗಿ ಕೊಟ್ಲಿಲ್ಲ, ಪರೋಕ್ಷವಾಗಿ ಅಂದ್ರೆ ಇಂಡೈರೆಕ್ಟ್ ಆಗಿ ವೃಂದಾವನ ದಾಸರ ಆಜ್ಞೆನ ಪಡ್ಕೊಂಡಿರುವಂತದ್ದು. ಯಾಕೆ ಅಂದ್ರೆ ನೋಡಿ, ಈಗ ನಾವು ಕೂಡ ಸಾಮಾನ್ಯವಾಗಿ ಲೇಖನ ಬರೆಯುವಾಗ ನಾವು ರೆಫರೆನ್ಸಸ್ ಗಳನ್ನ ಬಳಸ್ತೇವೆ, ಅಂದ್ರೆ ಉಲ್ಲೇಖಗಳನ್ನ ನಾವು ಬಳಸ್ತೇವೆ. ಸೊ ಆ ಉಲ್ಲೇಖಗಳಿಗೆ ಬರೆಯುವಾಗ ಆ ಉಲ್ಲೇಖಗಳನ್ನ ತಗೊಂಡು ನಾನು ಈ ಒಂದು ರೆಫರೆನ್ಸ್ ಅನ್ನ ಯೂಸ್ ಮಾಡಿದೆ ಅನ್ನುವಂಥದ್ದನ್ನ ನಾವು ಅಲ್ಲಿ ಅಥೆಂಟಿಸಿಟಿ ಕೊಡ್ತೇವೆ, ಪ್ರಮಾಣ ಮಾಡ್ತೇವೆ ಅಲ್ಲ. ಆಟೋಬಯೋಗ್ರಫಿ ಬರೆಯುವಾಗ ಕೆಲವೊಂದು ಉಲ್ಲೇಖಗಳನ್ನ ಕೊಡ್ತೇವೆ. ಹಾಗೇನೆ ಇಲ್ಲಿ ಈ ಚೈತನ್ಯ ಭಾಗವತ ಅನ್ನುವಂಥದ್ದನ್ನ ರೆಫರೆನ್ಸ್ ಆಗಿ ನಾನು ತಗೊಂಡೆ ಅಂತ ಇಲ್ಲಿ ಹೇಳ್ತಾ ಇರುವಂತದ್ದು. ಅದು ಯಾರಿಂದ? ವೃಂದಾವನ ದಾಸರಿಂದ. ಅಂದ್ರೆ ಇದು ನಾನು ಕೂಡ ಬರೆದಿದ್ದೇನೆ, ನೀನು ಕೂಡ ಇದನ್ನ ಮುಂದುವರಿಸು ಅಂತ ಹೇಳಿ ಆಜ್ಞೆ ಪಡೆದ್ರು. ಹಾಗೆ ಅವರು ಇಲ್ಲಿ ತಮ್ಮ ಒಂದು ಮನಸ್ಸಿನಲ್ಲಿರುವಂತಹ ವಿಷಯವನ್ನ ತಿಳಿಸ್ತಾ ಇರುವಂತದ್ದು. ಅಂದ್ರೆ ಇದು ಒಂದು ಆಜ್ಞೆಗೆ ಅವರು ಹೇಳಿದ್ರು, ಅಂದ್ರೆ ಪರೋಕ್ಷವಾಗಿ ಸಿಕ್ಕಂತ ಆಜ್ಞೆ, ನೇರವಾಗಿ ಸಿಕ್ಕಿರುವಂತದ್ದಲ್ಲ. ಮತ್ತೆ ಈಗ ವೃಂದಾವನ ದಾಸರು ಹೇಗೆ ಈ ಚೈತನ್ಯ ಭಾಗವತ ಬರೆದ್ರು, ಅದು ಒಂದು ಪ್ರಮಾಣೀಕೃತವಾಗಿರುವಂತದ್ದು. ಹಾಗೇನೆ ಅದು ಪರಂಪರೆಯ ಬಂದಿರುವಂತದ್ದು, ಅದೇ ಪರಂಪರೆಯ ಪ್ರಮಾಣೀಕೃತವಾಗಿ ನಾನು ಬರೆದಿರುವಂತದ್ದು, ಸಾಂಪ್ರದಾಯಿಕವಾಗಿ ಇದು ಬಂದಿರುವಂತದ್ದು, ಇದೇ ಪರಂಪರೆಯ ಒಂದು ಶಕ್ತಿ ಅನ್ನುವಂಥದ್ದನ್ನ ಇಲ್ಲಿ ತೋರಿಸ್ತಾರೆ. ಯಾಹತೆ ಕಲ್ಯಾಣ ಅನ್ನುವಂಥ ವಿಷಯ ನೋಡಿ ಕೊನೆಯದಾಗಿ, ಅಂದ್ರೆ ಇದು ಒಂದು ಕಲ್ಯಾಣ, ಇದು ಒಂದು ಮಂಗಳಕರವಾದಂತಹ ಇದು ಆಜ್ಞೆ ಮತ್ತೆ ಆಶೀರ್ವಾದ ಅಂತ ಹೇಳ್ತಾ ಇರುವಂತದ್ದು. ಕಲ್ಯಾಣ ಅಂದ್ರೆ ಶುಭವಾದ ಒಂದು ಮಂಗಳವಾದಂತಹ ವಿಷಯಕ್ಕೆ ನನ್ಗೆ ಶ್ರೀ ಚೈತನ್ಯ ಭಾಗವತದಿಂದ ಆಜ್ಞೆ ಸಿಕ್ಕಿರುವಂತದ್ದು. ಅದೇ ಯಾರಿಂದ? ಅದನ್ನ ಬರೆದವರು ಶ್ರೀವೃಂದಾವನ ಠಾಕೂರರು ಅಂತ ಇಲ್ಲಿ ಹೇಳ್ತಾ ಇರುವಂತದ್ದು. ಸೊ ಭೌತಿಕ ಕಲ್ಯಾಣಕ್ಕೂ ಮತ್ತೆ ಆಧ್ಯಾತ್ಮಿಕ ಕಲ್ಯಾಣಕ್ಕೂ ತುಂಬಾ ವ್ಯತ್ಯಾಸ ಇದೆ. ನಾವು ಭೌತಿಕವಾಗಿ ಕಲ್ಯಾಣ ಅನ್ನೋ ಪದ ಏನು ಬಳಸ್ತೀವಿ, ಆದ್ರೆ ಭೌತಿಕ ಕಲ್ಯಾಣ ಸೀಮಿತವಾಗಿರುವಂತದ್ದು ಆರೋಗ್ಯಕ್ಕೆ, ಸಂಪತ್ತಿಗೆ, ನಮ್ಮ ಒಂದು ಸಂತೋಷ, ಸುಖ, ಸೊ ಇದಕ್ಕೆ ಹೊಂದಿರುವಂತದ್ದು. ಮಾನಸಿಕ ಕಲ್ಯಾಣ ಕೂಡ ಇದೆ. ಕಲ್ಯಾಣಗಳ ಅರ್ಥ ನಾವು ಬೇರೆ ಬೇರೆ ಕಲ್ಯಾಣಗಳನ್ನ ನಾವು ಕಾಣ್ತೇವೆ, 3 ರೀತಿಯಾದಂತಹ ಕಲ್ಯಾಣಗಳನ್ನ ನಾವು ನೋಡ್ಬಹುದು. ಭೌತಿಕ ಕಲ್ಯಾಣ ಅಂದ್ರೆ ಆರೋಗ್ಯ, ನಮ್ಮ ಸುಖ, ಸಂಪತ್ತು, ಇದಕ್ಕೆಲ್ಲ ಸಂಬಂಧಪಟ್ಟಿರುವಂತದ್ದು, ಐಶ್ವರ್ಯ ಇದೆಲ್ಲ. ಮಾನಸಿಕ ಕಲ್ಯಾಣ ಅಂತಂದ್ರೆ ನಮ್ಮ ಮನಸ್ಸಿಗೆ ನೋಡಿ, ನಾವು ನಾನು ಕೇಳ್ಕೊಳ್ತೇನೆ, ನಾನು ಸದಾ ಶಾಂತಿಯಿಂದ, ನೆಮ್ಮದಿಯಿಂದ, ಸಮಾಧಾನದಿಂದ ಇರಬೇಕು ಅಂತ ನೀವು ಬಯಸೋದೇ ಆದ್ರೆ ಇದು ಒಂಥರನಾದಂತಹ ಮಾನಸಿಕ ಕಲ್ಯಾಣ ಅಂತ ಹೇಳಿ ಕರಿತೇವೆ. ಇನ್ನೊಂದು ತರನಾದಂತಹ ಕಲ್ಯಾಣ ಇದೆ, ಆಧ್ಯಾತ್ಮಿಕ ಕಲ್ಯಾಣ. ಸೊ ಈ ಆಧ್ಯಾತ್ಮಿಕ ಕಲ್ಯಾಣದಿಂದ ಜನರಿಗೆ ಆಗುವಂತಹ ಕಲ್ಯಾಣ, ನಾವು ಕೇವಲ ನಮಗಷ್ಟೇ ಅಲ್ಲ ಇತರಿಗೂ ಕೂಡ ಆಗುವಂತಹ ಕಲ್ಯಾಣ. ಆದ್ರೆ ಭೌತಿಕ ಕಲ್ಯಾಣ, ಮಾನಸಿಕ ಕಲ್ಯಾಣ ಏನು? ಕೇವಲ ನಮಗೆ ಮಾತ್ರ ಆಗುವಂತಹ ಒಂದು ಒಳ್ಳೆಯದು, ನಮಗೆ ಮಾತ್ರ ಆಗುವಂತಹ ಒಂದು ಮಂಗಳಕರ ಆದಂತಹ ವಿಷಯ. ಆದ್ರೆ ಆಧ್ಯಾತ್ಮಿಕ ಕಲ್ಯಾಣ ಅನ್ನುವಂಥದ್ದು ನಮಗಲ್ದೆ ಬೇರೆಯವ್ರಿಗೂ ಕೂಡ ಆಗುವಂಥದ್ದು, ಲೈಕ್ ಮೋಕ್ಷ ಸಿಗುವಂಥದ್ದು, ಅದನ್ನ ಓದಿದ್ರೆ ಭಕ್ತಿ ಪ್ರಗತಿ ಆಗುವಂಥದ್ದು, ಭಗವಂತನ ಸಾನ್ನಿಧ್ಯ ಒದಗುವಂಥದ್ದು, ಕೃಪೆ ಒದಗುವಂಥದ್ದು, ಗುರುಗಳ ಕೃಪೆ ಒದಗುವಂಥದ್ದು. ಸೊ ಇದು ಆಧ್ಯಾತ್ಮಿಕ ಕಲ್ಯಾಣ. ಹೀಗೆ ಈ ವೃಂದಾವನ ದಾಸರ ಆಜ್ಞೆಯಿಂದ ಆಧ್ಯಾತ್ಮಿಕ ಕಲ್ಯಾಣ ಅವರಿಗೆ ಆಯ್ತು ಅಂತ ಹೇಳಿ ಗ್ರಂಥ ಭಕ್ತರಿಗೆ ಕಲ್ಯಾಣ ಕೊಟ್ಟು ಅಂತ ಹೇಳಿ, ಅಂದ್ರೆ ಯಾರಿಗೆ? ಕೃಷ್ಣದಾಸ ಕವಿರಾಜ್ ಗೋಸ್ವಾಮಿ ಅವರಿಗೆ ಅದನ್ನ ಬರೀಲಿಕ್ಕೆ ಅವರಿಗೆ ಒಂದು ಮಂಗಳಕರವಾದಂತ ಆಜ್ಞೆ ಸಿಕ್ತು ಅಂತ ಹೇಳಿ. ಸೊ ಇದೊಂದು ಆಧ್ಯಾತ್ಮಿಕ ಪ್ರಗತಿ ಅವರಿಗೆ ಆಯ್ತು ಅಂತ ಹೇಳಿ. ಹೀಗೆ ಪರಂಪರೆಯ ಒಂದು ಸೇತುವೆಯಿಂದ ನೋಡಿ, ಇವರು ಬರೆದಂತಹ ವೃಂದಾವನ ಠಾಕೂರರು ಬರೆದಂತಹ ಈ ಚೈತನ್ಯ ಭಾಗವತ ಅನ್ನುವಂತಹ ಚರಿತ್ರೆಯಿಂದ ಸೊ ಇವರಿಗೆ ಒಂದು ಸೇತುವೆ ಸಿಕ್ತು ಅಂತ ಹೇಳಿ, ಒಂದು ಬ್ರಿಡ್ಜ್, ತಾವು ಬರೆಯುವಂತಹ ಕಾರ್ಯಕ್ಕೆ ಒಂದು ಬ್ರಿಡ್ಜ್ ನಿರ್ಮಾಣ ಆಯ್ತು. ಅದು ಒಂದು ಕಲ್ಯಾಣಕರವಾದಂತಹ ವಿಷಯ ಅಂತ ಹೇಳಿ. ಸೊ ಇದರಿಂದ ಸರಿಯಾದ ಮಾರ್ಗದರ್ಶನ ಅವ್ರಿಗೆ ಒದಗ್ತು.
ಯಾರಿಂದ? ಈ ವೃಂದಾವನದಾಸ್ ಠಾಕೂರರಿಂದ ಅಂತ ಹೇಳಿ. ಈಗ ನೋಡಿ, ಚೈತನ್ಯ ಮಹಾಪ್ರಭುಗಳಾದ್ಮೇಲೆ ನಿತ್ಯಾನಂದ ಪ್ರಭು ಬರ್ತಾರೆ, ನಿತ್ಯಾನಂದ ಪ್ರಭು ಆದ್ಮೇಲೆ ವೃಂದಾವನದಾಸ್ ಠಾಕೂರರು ಬರ್ತಾರೆ. ಸೊ ಆ ಠಾಕೂರರಿಂದ ನಿರಂತರವಾಗಿ ಆ ಗ್ರಂಥ ಈಗ ಮತ್ತೆ ಕವಿರಾಜ ಗೋಸ್ವಾಮಿ ಅವರು ಬರೀತಾ ಇರುವಂತದ್ದು. ಹೀಗೆ ಆ ಸಂಪ್ರದಾಯ ಆ ಈ ಈ ಒಂದು ಲೇಖನದಿಂದ ಮುಂದುವರಿಯಿತು ಅಂತ. ಈ ಒಂದು ಭಾವಾರ್ಥದಲ್ಲಿ ಭಾವಾರ್ಥ ಶ್ರೀಲ ಪ್ರಭುಪಾದ್ ಕಿ ಜಯ. ಭಾವಾರ್ಥದಿಂದ ನೋಡೋದಾದ್ರೆ ಇಲ್ಲಿ ಕೃಷ್ಣದಾಸ್ ಕವಿರಾಜ್ ಗೋಸ್ವಾಮಿ ಅವರು ಸೊ ವೈಷ್ಣವರು ಮತ್ತೆ ಈ ಮದನ ಮೋಹನನಿಂದ ಅಷ್ಟೇ ಅಲ್ಲದೆ ವೃಂದಾವನದಾಸ್ ಠಾಕೂರರಿಂದ ಕೂಡ ಅನುಮತಿ ಪಡೆದ್ರು ಅನ್ನುವಂಥದ್ದನ್ನ ಮತ್ತೆ ಇಲ್ಲಿ ತಿಳಿಸ್ತಾ ಇರುವಂತದ್ದು. ಸೊ ವೈಷ್ಣವರು ಈಗ ಹಿಂದೆ ನಾವು 72ನೇ ಒಂದು ಶ್ಲೋಕದಲ್ಲಿ ನೋಡಿದ್ವಿ, ಅಲ್ಲಿ ಉಲ್ಲೇಖಿಸಿರುವಂತದ್ದು ಎಲ್ಲಾ ಭಕ್ತರ ಹೆಸರನ್ನ ತಗೊಂಡ್ರು. 72ನೇ ಶ್ಲೋಕದಲ್ಲಿ ವೈಷ್ಣವರ ಒಂದು ಅನುಗ್ರಹವನ್ನ ಪಡ್ಕೊಂಡ್ರು. ಆಮೇಲೆ ಮದನ ಮೋಹನ ಈ 75ರಿಂದ ಈ 79ನೇ ಶ್ಲೋಕದವರೆಗೂ ನಾವು ನೋಡಿದ್ವಿ. ಅಲ್ಲಿ ಉಲ್ಲೇಖಿಸಿರುವಂತದ್ದು ಮದನ ಮೋಹನನ ಕುರಿತಾಗಿ. ಆಮೇಲೆ ಈ ಒಂದು 81ನೇ ಶ್ಲೋಕದಲ್ಲಿ ಹೇಳಿರುವಂತದ್ದು ವೃಂದಾವನದಾಸರ ಒಂದು ಮಹತ್ವವನ್ನ ಹೇಳಿರುವಂತದ್ದು. ಇಲ್ಲಿ ಮತ್ತೆ 3 ರೀತಿಯಾದಂತಹ ಆಜ್ಞೆಗಳನ್ನ ನಾವು ಕಾಣ್ವಿ. ಇಷ್ಟವರೆಗೂ ನಾವು ಹಿಂದಿನ ಶ್ಲೋಕದವರೆಗೂ 2 ತರನಾದಂತಹ ಆಜ್ಞೆಯನ್ನ ನಾವು ತಿಳ್ಕೊಂಡಿದ್ವಿ. ಇಲ್ಲಿ ನಮ್ಗೆ 3 ತರನಾದಂತಹ ಆಜ್ಞೆಗಳು ನಾವು ಕಾಣ್ತೇವೆ. ಯಾಕಂದ್ರೆ ಇಲ್ಲಿ ಇರುವಂತದ್ದು ತಾಂಗರಾಜ್ಞೆ ಅಂತ ಹೇಳಿ. ಸೊ ನೋಡಿ, ಮೊದಲು ವೈಷ್ಣವರು ಅಂದ್ರೆ ಭಕ್ತರು, ಅದೊಂದು ಬಾಹ್ಯ ಆಜ್ಞೆ ಸಿಕ್ಕಿರುವಂತದ್ದು. ಆಮೇಲೆ ಗುರುಗಳಿಂದ ಸಿಕ್ಕಿರುವಂತದ್ದು ಬಾಹ್ಯ ಆಜ್ಞೆ, ಮದನ ಮೋಹನನಿಂದ ಸಿಕ್ಕಿರುವಂತದ್ದು ಇದೊಂದು ಆಂತರಿಕ ಆಜ್ಞೆ, ದೈವಿ ಆಜ್ಞೆ. ಮತ್ತೆ ಈಗ ಸಿಕ್ಕುವಂಥದ್ದು ವೃಂದಾವನ ದಾಸರ ಆಜ್ಞೆ ಅಂತ. ಸೊ ಈ ವೃಂದಾವನ ದಾಸರು ಪರಂಪರೆಯಿಂದ ಬಂದಿರುವಂತದ್ದು. ಈಗ ಹೇಳಿದೆ ಚೈತನ್ಯ ಮಹಾಪ್ರಭುಗಳು, ನಿತ್ಯಾನಂದ ಪ್ರಭು, ವೃಂದಾವನ ದಾಸ್ ಠಾಕೂರರು, ಹೀಗೆ ಪರಂಪರೆಯ ಒಂದು ಆಜ್ಞೆ ಅವರಿಗೆ ಸಿಕ್ತು ಅಂತ ಹೇಳಿ ಇದು ಒಂದು ಹಿಸ್ಟಾರಿಕಲ್ ಈ ಸರ್ಟಿಫೈಡ್ ಅಂತ ಹೇಳ್ತೇವೆ, ಅಂದ್ರೆ ಐತಿಹಾಸಿಕವಾದಂತ ಪ್ರಮಾಣ ಅಂತ ಇಲ್ಲಿ ನಾವು ಹೇಳ್ತೇವೆ. ಸೊ ಹೀಗೆ ವೈಷ್ಣವರ ಒಂದು ಆಜ್ಞೆ ಸಮಾಜದ ಒಂದು ಪ್ರಮಾಣ, ಮದನ ಮೋಹನನ ಆಜ್ಞೆ ಒಂದು ಭಗವಂತನ ಪ್ರಮಾಣ, ಮತ್ತೆ ವೃಂದಾವನ ದಾಸರ ಆಜ್ಞೆ ಒಂದು ಪರಂಪರೆಯ ಪ್ರಮಾಣ, ಎಲ್ಲವೂ ಕೂಡ ಅವರಿಗೆ ಸಿಕ್ತು ಅಂತ ಹೇಳಿ ಈ ಒಂದು ಭಾವಾರ್ಥದಲ್ಲಿ ಹೇಳ್ತಾರೆ. ಮತ್ತೆ ವೃಂದಾವನದಾಸ್ ಠಾಕೂರರು ಶ್ರೀ ಚೈತನ್ಯ ಮಹಾಪ್ರಭುಗಳ ಲೀಲೆಗಳಿಗೆ ವ್ಯಾಸ ಅಂತ ಹೇಳಿ ಅರ್ಥೈಸಿದ್ದಾರೆ. ನೋಡಿ, ಇಲ್ಲಿ ವ್ಯಾಸರೇ ಎನಿಸಿಕೊಂಡಿರುವಂತಹ ಶ್ರೀಲ ವೃಂದಾವನದಾಸ್ ಠಾಕೂರರು ಅಪ್ಪಣೆ ಪಡೆದರು ಅಂತ ಹೇಳಿ. ಸೊ ವ್ಯಾಸ ಅಂತ ಹೇಳಿ ಅರ್ಥೈಸಲ್ಪಟ್ರು ಅವರಿಗೆ. ಅಂದ್ರೆ ವ್ಯಾಸ ಯಾಕೆ ಹೇಳ್ತಾ ಇದ್ದಾರೆ ಅಂದ್ರೆ ವೇದ ವ್ಯಾಸರಂತೆ. ವ್ಯಾಸರು ಹೇಗೆ ಭಾಗವತ ವೇದಗಳನ್ನ ವಿಭಜಿಸಿದ್ರು, ಈಗಾಗಲೇ ಈ ಅನುವಾದದಲ್ಲಿ ಹೇಳಿರೋ ಹಾಗೆ. ಸೊ ಹಾಗೆ ವೃಂದಾವನದಾಸರು ಚೇತನ ಲೀಲೆಗಳನ್ನ ಬೇರೆ ಬೇರೆ ಲೀಲೆಗಳನ್ನಾಗಿ ವಿವರಿಸಿದ್ರು ಅಂತ ಹೇಳಿ ಇಲ್ಲಿ ಹೇಳ್ತಾ ಇರುವಂತದ್ದು. ಹೀಗೆ ಮೂಲ ಗ್ರಂಥ ಏನಿದೆ ಚೈತನ್ಯ ಭಾಗವತ, ಮೂಲ ಗ್ರಂಥ ಆಕ್ಚುಲಿ ಶ್ರೀ ಚೈತನ್ಯ ಚರಿತಾಮೃತದ ಮೂಲ ಗ್ರಂಥ ಯಾವುದು? ಶ್ರೀ ಚೈತನ್ಯ ಭಾಗವತ ಅಂತ ಹೇಳಿ. ಸೊ ಅದು ಭಾಗವತ ವೇದಗಳ ಈ ಒಂದು ಕಾಂಬಿನೇಷನ್ ಅನ್ನ ಹೊಂದಿದೆ. ಆಮೇಲೆ ಈ ವಿಷಯ ಏನಿದೆ ಕೃಷ್ಣ ಲೀಲೆಗಳು, ಚೈತನ್ಯರ ಲೀಲೆಗಳು, ಸೊ ಮೂಲ ಆಚಾರ್ಯರು, ಮೂಲ ಚರಿತ್ರೆಗಳು, ಸಂಪೂರ್ಣ ವೈಷ್ಣವ ಸಾಹಿತ್ಯ, ಅದಾದ ನಂತರ ಚೈತನ್ಯರ ಸಾಹಿತ್ಯ ಅಂತಂದ್ರೆ ಈ ಕೃಷ್ಣದಾಸ್ ಕವಿರಾಜ ಗೋಸ್ವಾಮಿ ಅವರು ಬರಿತಾ ಇರುವಂತದ್ದು ಭಾಗವತ ಮೂಲವಾಗಿರುವಂತಹ ಗ್ರಂಥ. ಅದರ ಮೇಲೆ ಅದನ್ನ ಅಳವಡಿಸ್ಕೊಂಡು ಕೃಷ್ಣನ ಲೀಲೆಗಳನ್ನ ಇದ್ರಲ್ಲಿ ಆಡ್ ಮಾಡಿದ್ರು. ಮತ್ತೆ ಈ ಚೈತನ್ಯರ ಲೀಲೆಗಳು, ಆಕ್ಚುಲಿ ಚೈತನ್ಯರ ಲೀಲೆಗಳನ್ನ ಆಡ್ ಮಾಡಿದ್ರು ಈ ವೃಂದಾವನ ದಾಸ್ ಠಾಕೂರರು. ಆಮೇಲೆ ನಂತರ ಏನ್ ಮಾಡಿದ್ರು, ಚೈತನ್ಯದ ಒಂದು ಸಾಹಿತ್ಯವನ್ನ ಅವರು ಬರೀಲಿಕ್ಕೆ ಮುಂದಾದ್ರು. ಹೀಗೆ ಗುರು ಪರಂಪರೆಯ 3 ಮೂಲ ಸ್ತಂಭಗಳ ಒಂದು ಪ್ರಮಾಣವನ್ನ ಇಲ್ಲಿ ಹೇಳಿದ್ರು. ಅದೇ ವೈಷ್ಣವರು, ಮದನ ಮೋಹನ ಮತ್ತೆ ವೃಂದಾವನ ದಾಸ್ ಠಾಕೂರರ ಒಂದು ಆಜ್ಞೆಯ ಅನುಸಾರವಾಗಿ ಆ 3 ಸ್ತಂಭಗಳನ್ನ ಇಲ್ಲಿ ವಿವರಿಸ್ತಾರೆ. ಹೀಗೆ ನಾವು ಈ ಒಂದು ಶ್ಲೋಕದಿಂದ ತಿಳ್ಕೊಳ್ಳಬೇಕಾಗಿರುವಂತದ್ದು ಏನು ಅಂತಂದ್ರೆ, ನಾವು ಯಾವಾಗ್ಲೂ ಕೂಡ ಗುರು ಪರಂಪರೆಯನ್ನ ಗೌರವಿಸಬೇಕು ಅಂತ ಹೇಳುವಂಥದ್ದು. ನಮ್ಮ ಪೂರ್ವಾಚಾರ್ಯರನ್ನ ನಾವು ಗೌರವಿಸಬೇಕು. ಮತ್ತೆ ಏನೇ ಕಾರ್ಯಗಳನ್ನ ಮಾಡಿದ್ರು ಪರಂಪರೆಯ ಆಧಾರ ಆಗಿರ್ಬೇಕು ಅಂತ ಹೇಳಿ, ಅದೇ ಗುರು ಪರಂಪರೆಯ ಆಧಾರವನ್ನ ನಾವು ಗಮನಿಸ್ಬೇಕು. ಏನೇ ಕಾರ್ಯವನ್ನ ಮಾಡಿದ್ರು ಆ ಆಧಾರವನ್ನ ಪಡ್ಕೊಂಡು ನಾವು ಆ ಕಾರ್ಯವನ್ನ ಮಾಡ್ಬೇಕು. ಆಮೇಲೆ ನಾವು ಇಲ್ಲಿ ಹೇಳ್ತಾ ಇರುವಂತದ್ದು ಏನು ಅಂದ್ರೆ, ವೃಂದಾವನ ದಾಸೇರ ಪಾದ ಪದ್ಮಕರಿ ಧ್ಯಾನ, ಈ ಒಂದು ಧ್ಯಾನದ ಅಭ್ಯಾಸವನ್ನು ಕೂಡ ನಾವು ಮಾಡ್ಬೇಕು ಅಂತ ಹೇಳಿ. ಅಂದ್ರೆ ಗುರುಗಳ ಪಾದಗಳನ್ನ ನಾವು ಧ್ಯಾನಿಸುವುದು ಒಂದು ಭಕ್ತಿಯ ಭಾಗ ಆಗಿರೋದ್ರಿಂದ ಧ್ಯಾನದ ಅಭ್ಯಾಸ ಮಾಡ್ಬೇಕು ಅಂತ ಹೇಳಿ 3ನೇ ವಿಷಯ ತಿಳ್ಕೊಂಡ್ವಿ. ಮತ್ತೆ 4ನೇ ವಿಷಯ ಆಜ್ಞೆಯನ್ನ ಅನುಸರಿಸೋದು ಅಂತ ಹೇಳಿ. ಸೊ ಆಜ್ಞೆಯನ್ನ ಪಡೆದು ಅದರಂತೆ ಕಾರ್ಯ ಮಾಡುವಂಥದ್ದು, ನಮ್ಗೆ ತಿಳಿದಿರೋ ಹಾಗೆ ಮಾಡುವಂಥದ್ದಲ್ಲ. ಆಮೇಲೆ ಕಲ್ಯಾಣ ವಿಷಯವನ್ನ ಹೇಳ್ತಾರೆ. ಯಾಹತೆ ಕಲ್ಯಾಣ ಅಂದ್ರೆ ಕಲ್ಯಾಣದ ಉದ್ದೇಶ ಹೇಳ್ತಾರೆ. ಅಂದ್ರೆ ಈ ನಮ್ಮ ಕಾರ್ಯಗಳು ಕೂಡ ಎಲ್ಲರ ಕಲ್ಯಾಣಕ್ಕಾಗಿ ಆಗಿರ್ಬೇಕು, ಕೇವಲ ನಮಗೆ ಮಂಗಳ ಆಗೋದಕ್ಕಲ್ಲ,
ಎಲ್ಲ ಸಮಾಜದ ಕಲ್ಯಾಣಕ್ಕೂ ಕೂಡ ಈ ಕಾರ್ಯ ಆಗಬೇಕು ಅನ್ನುವಂಥದ್ದನ್ನ ಈ ಒಂದು ಶ್ಲೋಕದಿಂದ ನಾವು ತಿಳಿದುಕೊಳ್ತೇವೆ. ಮುಂದಿನ ಶ್ಲೋಕದಲ್ಲಿ ಕವಿರಾಜ ಗೋಸ್ವಾಮಿ ಅವರು ಏನ್ ಬರೀತಾರೆ ಅನ್ನೋದನ್ನ ನೋಡೋಣ. ಶ್ರೀ ಚೈತನ್ಯ ಚರಿತಾಮೃತ ಆದಿಲೀಲಾ ಅಧ್ಯಾಯ 8 88ನೇ ಶ್ಲೋಕ. ಚೈತನ್ಯ ಲೀಲಾತೆ ವ್ಯಾಸ ವೃಂದಾವನ ದಾಸ ತಾಂಗ್ರ ಕೃಪಾ ವಿನಾ ಅನ್ಯೇನ ಹಯ ಪ್ರಕಾಶ. ಚೈತನ್ಯ ಲೀಲಾತೆ ವ್ಯಾಸ ವೃಂದಾವನ ದಾಸ ತಾಂಗ್ರ ಕೃಪಾ ವಿನಾ ಅನ್ಯೇನ ಹಯ ಪ್ರಕಾಶ. ಶ್ರುತಿ ಮಾತಾಜಿ ಓದಿ. ಶ್ರುತಿ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಶುಭಾಂಗಿ ಮಾತಾಜಿ ಹರೇ ಕೃಷ್ಣ ಮಾತಾಜಿ. ಓದಿ ಮಾತಾಜಿ. ಶ್ಲೋಕ 82. ಚೈತನ್ಯ ಲೀಲಾತೆ ವ್ಯಾಸ ವೃಂದಾವನ ದಾಸ ತಾಂಡ್ರರ ಕೃಪಾ ವಿನ ಅನ್ಯನ ಹಾಯ ಪ್ರಕಾಶ. ಚೈತನ್ಯ ಲೀಲಾತೆ ಭಗವಾನ್ ಚೈತನ್ಯರ ಲೀಲೆಗಳನ್ನು ವರ್ಣಿಸುವಲ್ಲಿ ವ್ಯಾಸ ಕೃಷ್ಣ ದ್ವೈಪಾಯನ ವ್ಯಾಸರು, ಬೃಂದಾವನ ದಾಸ ಶ್ರೀಲ ಬೃಂದಾವನ ದಾಸ ಠಾಕೂರರು, ತಾಂಜಾರ ಅವರ ಕೃಪಾ ಅನುಗ್ರಹ ವಿನಃ ಇಲ್ಲದೆ ಅನ್ಯೇ ಬೇರೆ ನಾ ಎಂದಿಗೂ ಹಯ ಆಗುವುದಿಲ್ಲ, ಪ್ರಕಾಶ ಬೆಳಕಿಗೆ ಬರುವುದು. ಅನುವಾದ. ಶೀಲ ಪ್ರಪಂಚ ಜಯವಾಗಲಿ. ಭಗವಾನ್ ಚೈತನ್ಯರ ಲೀಲೆಗಳನ್ನು ಬರೆಯಲು ಶ್ರೀಲ ಬೃಂದಾವನ ದಾಸ ಠಾಕೂರರು ಅಧಿಕಾರಯುಕ್ತ ಲೇಖಕರು. ಆದ್ದರಿಂದ ಅವರ ಅನುಗ್ರಹವಿಲ್ಲದೆ ಯಾರು ಚೈತನ್ಯರ ಲೀಲೆಗಳನ್ನು ವರ್ಣಿಸಲಾರು. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಹರೇ ಕೃಷ್ಣ, ಧನ್ಯವಾದಗಳು ಮಾತಾಜಿ. ಈ ಒಂದು ಅನುವಾದದಲ್ಲಿ ಹೇಳ್ತಾರೆ, ಶ್ರೀ ಚೈತನ್ಯ ಲೀಲೆಗಳನ್ನ ವರ್ಣಿಸೋದ್ರಲ್ಲಿ ವ್ಯಾಸರೆಂದರೆ ವೃಂದಾವನ ದಾಸ ಠಾಕೂರರು ಅಂತ ಇಲ್ಲಿ ಹೇಳ್ತಾ ಇರುವಂತದ್ದು. ಚೈತನ್ಯ ಮಹಾಪ್ರಭು ಲೀಲೆಗಳನ್ನ ವರ್ಣಿಸುವುದರಲ್ಲಿ ಮುಖ್ಯವಾಗಿ ವ್ಯಾಸರ ಸ್ಥಾನವನ್ನ ಅವರಿಗೆ ಕೊಟ್ಟಿರುವಂತದ್ದು. ಅವರ ಕರುಣೆ ಇಲ್ಲದೆ ನಮ್ಮಂಥವ್ರೆಲ್ಲ ಅಂದ್ರೆ ಚೈತನ್ಯ ಈ ಕೃಷ್ಣದಾಸ್ ಕವಿರಾಜ ಗೋಸ್ವಾಮಿ ಅವರು ಹೇಳ್ತಾ ಇರುವಂತದ್ದು, ನಮ್ಮಂಥವ್ರು ಇದನ್ನ ಪ್ರಕಟಿಸ್ಲಿಕ್ಕೆ ಸಾಧ್ಯ ಆಗ್ತಾ ಇರ್ಲಿಲ್ಲ ಅಂತ ಹೇಳಿ. ಶ್ಲೋಕದಲ್ಲಿ ನೋಡೋದಾದ್ರೆ, ಚೈತನ್ಯ ಲೀಲಾತೆ ವ್ಯಾಸ ವೃಂದಾವನ ದಾಸ ಚೈತನ್ಯ ಲೀಲಾತೆ ವ್ಯಾಸ ವೃಂದಾವನ ದಾಸ, ಚೈತನ್ಯ ಲೀಲೆಗಳ ವ್ಯಾಸರವರು ಅಂತ ಇಲ್ಲಿ ಹೇಳ್ತಾ ಇರುವಂತದ್ದು. ಅಂದ್ರೆ ಈ ಚೈತನ್ಯರ ಲೀಲೆಗಳು ತುಂಬಾನೇ ಅತೀಂದ್ರಿಯವಾಗಿರುವಂಥದ್ದು, ಅನಂತವಾಗಿರುವಂಥದ್ದು, ಅಪಾರವಾಗಿರುವಂಥದ್ದು. ಸೊ ಅವುಗಳನ್ನ ವಿವರಿಸುವುದರಲ್ಲಿ ಅವರೇ ಪ್ರಮುಖರು ಅಂತ ಹೇಳಿ. ಸೊ ವ್ಯಾಸ ಅಂದ್ರೆ ವೇದವಾಸರ ಸ್ನಾನದಲ್ಲಿರುವಂಥವ್ರಿಗೆ ಹೇಳ್ತಾ ಇರುವಂಥದ್ದು. ಸೊ ಯಾರು? ಈ ವೃಂದಾವನ ದಾಸ್ ಠಾಕೂರರಿಗೆ ಇಲ್ಲಿ ಹೇಳ್ತಾ ಇರುವಂಥದ್ದು ಅವರು. ಮತ್ತೆ ಅವ್ರೇನು ವೃಂದಾವನ ದಾಸ್ ಠಾಕೂರರು ಚೈತನ್ಯರ ಸಮಕಾಲೀನರಾಗಿದ್ರು, ನಿತ್ಯಾನಂದ ಪ್ರಭುಗಳ ಒಂದು ನೇರವಾದಂತ ಶಿಷ್ಯರಾಗಿದ್ರು. ಮತ್ತೆ ಚೈತನ್ಯರ ಲೀಲೆಗಳನ್ನ ಪ್ರತ್ಯಕ್ಷವಾಗಿ ಮತ್ತೆ ಆ ಸಾಕ್ಷಿ ಸಮೇತವಾಗಿ ಕೇಳಿದ್ರು ಅಂತ ಹೇಳಿ. ನೋಡಿ, ಈಗ ಕೃಷ್ಣದಾಸ್ ಕವಿರಾಜ್ ಗೋಸ್ವಾಮಿ ಅವರು ಏನ್ ಪ್ರತ್ಯಕ್ಷವಾಗಿ ಕೇಳಿರ್ಲಿಲ್ಲ, ಆದ್ರೆ ಚೈತನ್ಯರ ಲೀಲೆಗಳನ್ನ ಪ್ರತ್ಯಕ್ಷವಾಗಿ ಕೇಳಿದಂತವರು ಈ ವೃಂದಾವನ ದಾಸ್ ಠಾಕೂರರು. ಹಾಗಾಗಿ ಆ ಚೈತನ್ಯ ಭಾಗವತವನ್ನ ಬರೆದಿರುವಂತವ್ರು. ಹೀಗೆ ಆಧ್ಯಾತ್ಮಿಕ ಆ ಒಂದು ಸಮಕ್ಷಮ ದರ್ಶನ ಅಲ್ಲಿ ಇತ್ತು ಅಂತ ಹೇಳಿ. ನೇರವಾದಂತಹ ದರ್ಶನ ಅವ್ರಿಗೆ ಇತ್ತು. ಸೊ ಹೀಗೆ ಅದಕ್ಕಾಗಿ ಅವರು ಲೀಲೆಗಳನ್ನ ವಿವರಿಸಿದ್ರು ಅನ್ನೋದನ್ನ ಈ ಒಂದು ಭಾಗವತ ಈ ಕೃಷ್ಣನ ಭಕ್ತರಿಗೆ ಪ್ರಮಾಣವಾಗಿರುವಂತದ್ದು ಅಂತ ಹೇಳಿ ಇಲ್ಲಿ ಹೇಳ್ತಾರೆ. ತಾಂಗ್ರ ಕೃಪಾವಿನ ಅನ್ಯೇನಾಹಯ ಪ್ರಕಾಶ, ಕರುಣೆಯ ಅನಿವಾರ್ಯತೆಯನ್ನ ಇಲ್ಲಿ ಹೇಳ್ತಾ ಇರುವಂತದ್ದು ತಾಂಗ್ರ ಕೃಪಾ ಅಂತ ಹೇಳಿ. ಸೊ ಇದು ಕೇವಲ ಸಾಮಾನ್ಯ ಅನುಗ್ರಹ ಅಲ್ಲ, ಇದು ಆಧ್ಯಾತ್ಮಿಕ ಕರುಣೆ, ಒಂದು ಆಶೀರ್ವಾದ, ಒಂದು ಅಧಿಕಾರ ನನಗೆ ಕೊಟ್ಟಿರುವಂತದ್ದು ಅಂತ ಹೇಳಿ. ಇದರ ಹೊರತು ಇತರರು ಅಂತಂದ್ರೆ ಕವಿರಾಜ್ ಗೋಸ್ವಾಮಿ ತಮ್ಮನ್ನು ಕೂಡ ಅದ್ರಲ್ಲಿ ಸೇರ್ಕೊಳ್ತಾ ಇರುವಂತದ್ದು. ಸೊ ಇತರರು ಅದನ್ನ ಬರೀಲಿಕ್ಕೆ ಸಾಧ್ಯ ಇಲ್ಲ, ವೃಂದಾವನ ದಾಸರ ಕರುಣೆ ಇಲ್ಲದೆ ನಮ್ಮಂತವ್ರು ಅದನ್ನ ಬರೀಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ. ಹಾಗಾಗಿ ಅವ್ರ ಕೃಪೆ ಬೇಕು ಅಂತ. ನಹಾಯ ಪ್ರಕಾಶ. ಸೊ ಪ್ರಕಾಶ ಅಂತ ಹೇಳಿ ಇಲ್ಲಿ ಹೇಳ್ತಾ ಇರುವಂತಹ ಶಬ್ದ ಪ್ರಕಟಿಸ್ಲಿಕ್ಕೆ ಹೇಳ್ತಾ ಇರುವಂತದ್ದು. ಬೆಳಕಿಗೆ ಬರುವುದು ಅಂತಂದ್ರೆ ಏನಿಲ್ಲಿ ಪದಗಳ ಅರ್ಥದಲ್ಲಿ ಕೊಟ್ಟಿದ್ದಾರೆ. ಬೆಳಕಿಗೆ ಬರುವುದು ಅಂತಂದ್ರೆ ಪ್ರಕಾಶಿಸುವಂಥದ್ದು ಅಂತ. ಪ್ರಕಾಶ ಅಂದ್ರೆ ಈ ಪಬ್ಲಿಕೇಶನ್ಗೆ ಹೇಳ್ತಾ ಇರುವಂತದ್ದು ಇಲ್ಲಿ. ಸೊ ನಹಾಯ ಪ್ರಕಾಶ. ಸೊ ಹೀಗೆ ಅವರ ಒಂದು ಆಜ್ಞೆ, ಒಂದು ಕರುಣೆ ಇಲ್ಲದೆ ಇದ್ರೆ ನನಗೆ ಇದನ್ನ ವರ್ಣಿಸ್ಲಿಕ್ಕೆ, ಇದನ್ನ ಪಬ್ಲಿಕೇಶನ್ ಮಾಡ್ಲಿಕ್ಕೆ ನನ್ಗೆ ಆಗ್ತಾ ಇರ್ಲಿಲ್ಲ, ಬೆಳಕಿಗೆ ತರಲು ಕೂಡ ಸಾಧ್ಯ ಇಲ್ಲ ಅಂತ ಇಲ್ಲಿ ಹೇಳ್ತಾ ಇರುವಂತದ್ದು ಅವರು. ಹೀಗೆ ಕರುಣೆಯ ಅಗತ್ಯ ಯಾಕೆ ಇದೆ ಅಂತ ನಮ್ಗೆ ಇಲ್ಲಿ ಗೊತ್ತಾಗತ್ತೆ. ಯಾಕಂದ್ರೆ ಲೀಲೆಗಳು, ಭಗವಂತನ ಲೀಲೆಗಳು ಅತೀಂದ್ರಿಯವಾಗಿರುವಂತದ್ದು. ನಮ್ಮ ಒಂದು ಭೌತಿಕ ಬುದ್ಧಿಗೆ ತಿಳ್ಕೊಳ್ಳಿಕ್ಕಾಗಲ್ಲ. ದೇವಿಯ ಅನುಗ್ರಹ ಬೇಕು, ಪರಂಪರೆಯ ಒಂದು ಸಂಪರ್ಕವನ್ನ
ತಿಳ್ಕೊಳ್ಳಿಕ್ಕೆ ಆಗದೆ ಇರುವಂತವ್ರು ಕರುಣೆಯಿಂದ ಮಾತ್ರ ತಿಳ್ಕೊಳ್ಬಹುದು ಅಂತ ಹೇಳಿ. ಆಮೇಲೆ ಆ ನಿಖರತೆ ಬೇಕಲ್ಲ, ತಪ್ಪುಗಳನ್ನ ನಿವಾರಿಸಬೇಕಲ್ಲ, ಹಾಗಾಗಿ ನಿಖರತೆ ಅನ್ನುವಂಥದ್ದು ಬೇಕು. ಹೀಗೆ ಈ ಒಂದು ಕರುಣೆಯ ಅಗತ್ಯತೆ ಇದೆ ಅಂತ. ಸೊ ಪ್ರಕಾಶ ಅನ್ನುವಂತಹ ಒಂದು ಈ ಪದ ಪ್ರಕಟಿಸಲ್ಪಡುವಂಥದ್ದು ಅಂತ ಹೇಳುತ್ತೆ. ಈಗಾಗ್ಲೇ ಹೇಳಿರೋ ಹಾಗೆ ಆ ಈ ಒಂದು ಕರುಣೆಯ ಪ್ರಕಾಶ ಇಲ್ಲದೆ ಇದ್ರೆ ನನಗೆ ಪ್ರಕಟಿಸ್ಲಿಕ್ಕೂ ಕೂಡ ಆಗ್ತಾ ಇರ್ಲಿಲ್ಲ ಅಂತ ಇಲ್ಲಿ ಹೇಳ್ತಾ ಇರುವಂತದ್ದವರು. ಸೊ ಹೀಗೆ ವೃಂದಾವನ ದಾಸರ ಒಂದು ಈ ಶ್ರೀ ಭಾಗವತ ಚೈತನ್ಯಕ್ಕೆ ಒಂದು ವಿಶೇಷ ಸ್ಥಾನವನ್ನ ಅವರು ಕೊಟ್ರು ಅನ್ನೋದು ಇದರಿಂದ ಗೊತ್ತಾಗತ್ತೆ. ಈ ಒಂದು ಭಾವಾರ್ಥದಲ್ಲಿ ಇವ್ರು ಹೇಳ್ತಾ ಇರುವಂತದ್ದು ಅಧಿಕೃತವಾಗಿ ಕಾರ್ಯಯುಕ್ತ ಲೇಖಕರು ಅಂತ ಹೇಳಿ, ಅಧಿಕಾರಯುಕ್ತ ಲೇಖಕರು ಅಂತ ಹೇಳ್ತಾ ಇರುವಂತದ್ದು. ಅಧಿಕಾರ ಅಂತಂದ್ರೆ ಇಲ್ಲಿ ಅಧಿಕೃತವಾಗಿರುವಂತದ್ದು ಅಂತ ಹೇಳ್ತಾ ಇರುವಂತದ್ದು. ಅಂದ್ರೆ ವೃಂದಾವನ ದಾಸರು ಚೈತನ್ಯ ಲೀಲೆಗಳನ್ನ ನೇರವಾಗಿ ಕಂಡು ಅಧಿಕಾರವನ್ನು ಹೊಂದಿದ್ದಾರೆ. ಸೊ ಅವರಿಗೆ ಗುರು ಪರಂಪರೆಯಿಂದ ಭಗವಂತನಿಂದ ಆ ಲೀಲೆಗಳ ಪ್ರತ್ಯಕ್ಷ ಅನುಭವ ಆಗಿದೆ ಅಂತ ಇಲ್ಲಿ ಹೇಳ್ತಾ ಇರುವಂತದ್ದು. ಸೊ ಕರುಣೆಯ ಅನಿವಾರ್ಯತೆಯನ್ನು ಕೂಡ ಈ ಭಾವಾರ್ಥದಲ್ಲಿ ವಿವರಿಸ್ತಾರೆ. ಹೀಗೆ ವೃಂದಾವನ ದಾಸರ ಒಂದು ಪ್ರಾಧಾನ್ಯತೆ, ಪರಂಪರೆಯ ಪ್ರಾಧಾನ್ಯತೆ, ಮತ್ತೆ ಗುರು ಶಿಷ್ಯರ ಒಂದು ಸಂಬಂಧದ ಮಹತ್ವ, ಸೊ ಹೀಗೆ ಮತ್ತೆ ಕರುಣೆಯ ಒಂದು ಪ್ರಾಧಾನ್ಯತೆ. ಸೊ ಈ 3 ಪ್ರಾಧಾನ್ಯತೆನ ಈ ಒಂದು ಶ್ಲೋಕದಲ್ಲಿ ವಿವರಿಸ್ತಾರೆ. ಸೊ ಇದರಿಂದ ನಾವು ತಿಳ್ಕೊಳ್ಬೇಕಂತಹ ವಿಷಯ ಏನು ಅಂತಂದ್ರೆ ಆಧ್ಯಾತ್ಮಿಕ ಅಧಿಕಾರ ಹೇಗಿರುತ್ತೆ, ಕರುಣೆಯ ಅನಿವಾರ್ಯತೆ ನಮ್ಗೆ ಏಕೆ ಇದೆ, ಪರಂಪರೆಯ ಸಂಪರ್ಕವನ್ನ ನಾವು ಹೇಗೆ ಪಡ್ಕೋಬೇಕು ಅನ್ನೋದು ಈ ಒಂದು ಶ್ಲೋಕದಿಂದ ನಮ್ಗೆ ಅರ್ಥ ಆಗುತ್ತೆ. ಸೊ ಮುಂದಿನ ಶ್ಲೋಕವನ್ನು ನೋಡೋಣ. ಶ್ರೀ ಚೈತನ್ಯ ಚರಿತಾಮೃತ ಆದಿಲೀಲಾ ಅಧ್ಯಾಯ 8ರ 83ನೇ ಶ್ಲೋಕ. ಮೂರ್ಖನಿ ಚ ಕ್ಷುದ್ರ ಮುಯಿ ವಿಷಯ ಲಾಲಸ ವೈಷ್ಣವಾಜ್ಞಾ ಬಲೆ ಕರಿಯೇತೆ ಕ ಸಾಹಸ. ಮೂರ್ಖನಿ ಚ ಕ್ಷುದ್ರ ಮುಯಿ ವಿಷಯ ಲಾಲಸ ವೈಷ್ಣವಾಜ್ಞಾ ಬಲೆ ಕರಿಯೇತೆ ಕ ಸಾಹಸ. ಶ್ರುತಿ ಮಾತಾಜಿ. ಅರೇಕ್ಷ ಮಾತಾಜಿ ಉಮಾದೇವಿ ಓದ್ಲಾ? ಓದಿ ಮಾತಾಜಿ. ಶ್ಲೋಕ 83. ಮೂರ್ಖನೇ ಚ ಶೂದ್ರ ಈನಿ ಮುನಿ ವಿಷಯ ಲಾಲಸ ವೈಷ್ಣವಾಗ್ನ ಬಲೆ ಕರಿಯೇತೆ ಕ ಸಾಹಸ. ಮೂರ್ಖ ಮೂಢ ನೀಚ ಈನಕುಲ ಸಂಜಾತ ಶೂದ್ರ ಏನನ್ನು ಲೆಕ್ಕಿಸಿದವನು ಮುನಿ ನಾನು ವಿಷಯ ಐಕ ಲಾಲಸ ಅಪೇಕ್ಷೆಗಳು ವೈಷ್ಣವರ ಆಜ್ಞಾ ಆದೇಶ ಬಲದ ಮೇಲೆ ಕರಿ ಮಾಡುತ್ತೇನೆ ಏತಕ್ಕೆ ಇಷ್ಟು ಸಾಹಸ ಧೈರ್ಯ. ಅನುವಾದ ಮಾತಾಜಿ ಮೇಲ್ ಮಾಡಬೇಕು. ಮಾತಾಜಿ ಮೇಲ್ ಮಾಡಿ. ಶ್ರೀಲ ಪ್ರಭುಪಾದರಿಗೆ ಜಯವಾಗಲಿ. ನಾನೊಬ್ಬ ಮೂಢ ಈನಕುಲ ಸಂಜಾತ ಹಾಗೂ ಏತರಲ್ಲೂ ಗಣನೆಗೆ ಬಾರದವನು, ಅಲ್ಲದೆ ನಾನು ಭೋಗ ಜೀವನ ಅಪೇಕ್ಷಿಸುವವನು. ಹೀಗಿದ್ದು ವೈಷ್ಣವರ ಅನುಜ್ಞೆ ದೊರಕಿದೆಯಾಗಿ ಈ ಆಧ್ಯಾತ್ಮಿಕ ಸಾಹಿತ್ಯ ಕೃತಿಯು ರಚನೆ ಮಾಡುವ ಉತ್ಸಾಹವು ನನ್ನಲ್ಲಿ ತುಂಬಿದೆ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಹರೇ ಕೃಷ್ಣ, ಧನ್ಯವಾದಗಳು ಮಾತಾಜಿ. ಸೊ ಇಲ್ಲಿ ಹೇಳ್ತಾ ಇರುವಂತದ್ದು ಕವಿರಾಜ್ ಗೋಸ್ವಾಮಿ ಅವರು ಹೇಳ್ತಾರೆ, ಮೂರ್ಖ ನೀಚ ಕ್ಷೂದ್ರ ಮೋಹಿ ಅಂತ ಹೇಳಿ. ಅಂದ್ರೆ ಇದರರ್ಥ ಸೊ ಒಂದು ತಮ್ಮನ್ನ ತಾವು ಸ್ವಯಂ ವಿನಯದ ಅಭಿವ್ಯಕ್ತಿಯಾಗಿ ತೋರಿಸ್ಕೊಳ್ತಾ ಇದ್ದಾರೆ. ಈಗ ನಾನು ಮೂರ್ಖನು, ನಾನು ನೀಚನು, ಅತ್ಯಂತ ಅಲ್ಪನು ಅನ್ನುವಂತ ಒಂದು ವಿಷಯವನ್ನ ಇಲ್ಲಿ ಹೇಳ್ತಾ ಇರುವಂತದ್ದು. ಮೂರ್ಖ ಅಂದ್ರೆ ತನ್ನಂತ ಮೂರ್ಖ ಅಂತ ಕರೆಯುವುದು ಹೇಗೆ ಅಂದ್ರೆ ಒಂದು ವಿನಯದ ಸಂಕೇತ ಅಂತ. ಮೂರ್ಖ ಅಂದ್ರೆ ನಿಮ್ಗೆಲ್ಲ ಗೊತ್ತು, ಬುದ್ಧಿ ಇಲ್ಲದೆ ಇರುವಂತವನಿಗೆ ಮೂರ್ಖ ಅಂತ ಕರೀತಾರೆ. ನೋಡಿ ಇಲ್ಲಿ ಇಷ್ಟು ಅವರು ಲೇಖನಕ್ಕೆ ಕೈ ಹಾಕಿದ್ರು ಕೂಡ ಬುದ್ಧಿಹೀನ ಅಂತ ಹೇಳ್ತಾ ಇರುವಂತದ್ದು, ತನ್ನನ್ನ ತಾನು ಜ್ಞಾನವಿಲ್ಲದೆ ಇರುವಂತವನು ಅಂತ ಹೇಳ್ತಾ ಇರುವಂತದ್ದು. ತಾವು ನನಗೆ ಸಾಮಾನ್ಯ ಮನುಷ್ಯನಿಗಿಂತನೂ ಕೂಡ ಒಂದು ಹೆಚ್ಚಿನ ಜ್ಞಾನವೂ ಕೂಡ ಇಲ್ಲ ಅಂತ ಇಲ್ಲಿ ಹೇಳ್ತಾ ಇರುವಂತದ್ದು. ನೀಚ ಅಂತ ಹೇಳ್ತಾ ಇದ್ದಾರೆ. ನೋಡಿ ಪದಗಳ ಒಂದು ಬಳಕೆ ಹೇಗಿದೆ ಅಂದ್ರೆ, ನೀಚ ಅಂದ್ರೆ ಒಂದು ಹೀನ ಕುಲದವರಿಗೆ ಹೇಳುವಂಥದ್ದು. ನೀಚ ಅಂದ್ರೆ ಹೀನ ಜನ್ಮದವನು ಅಂತ ಹೇಳಿ, ಅಥವಾ ನೀಚ ಅಂತ ಯಾರಿಗೆ ಕರಿತೇವೆ, ಸಮಾಜದಲ್ಲಿ ಯಾರಿಗೆ ಉನ್ನತ ಸ್ಥಾನ ಇಲ್ಲದೆ ಇರೋದಿಲ್ವೋ ಅವ್ರಿಗೆ ನೀಚ ಅಂತ ಕರಿತೇವೆ. ಹೀಗೆ ಇದು ನೀಚ ಅಂತ ತನ್ನನ್ನು ತಾನು ಅವ್ರು ಕರೆದುಕೊಳ್ತಾ ಇರುವಂತದ್ದು ಇದು ಸಾಮಾಜಿಕವಲ್ಲ, ಒಂದು ಆಧ್ಯಾತ್ಮಿಕ ವಿನಯವನ್ನ ತೋರಿಸುತ್ತೆ. ನಾನು ತುಂಬಾನೇ ಹೀನ ಕುಲದ ಸಂಜಾತ ಅಂತ ಇಲ್ಲಿ ಹೇಳ್ತಾ ಇರುವಂತದ್ದು. ಕ್ಷೂದ್ರ ಅಂತ ಕೂಡ ಹೇಳ್ತಾ ಇದ್ದಾರೆ. ಕ್ಷೂದ್ರ ಅಂತಂದ್ರೆ ಏನು, ಯಾರು ಲೆಕ್ಕಕ್ಕಿಲ್ದೇ ಇರುವಂತವನಿಗೆ ಕ್ಷೂದ್ರ ಅಂದ್ರೆ ತನ್ನ ಅತ್ಯಂತ ಅಲ್ಪನಾಗಿರುವಂತವನು ತನ್ನನ್ನು ತಾನು ಶೂದ್ರ ಅಂತ ಹೇಳಿ ಕರ್ಕೊಳ್ತಾನೆ. ಸೊ ಇವರು ಲೇಖಕರು ಏನ್ ಮಾಡ್ತಾ ಇದ್ದಾರೆ,
ನಾನು ಯಾವ್ದಕ್ಕೂ ಕೂಡ ಮಹತ್ವ ಇಲ್ಲದೆ ಇರುವಂತವನು, ನಾನು ಯಾವುದೇ ದೊಡ್ಡ ಕಾರ್ಯ ಮಾಡಿಲ್ಲ, ನಾನು ಯಾವುದೇ ದೊಡ್ಡ ಕಾರ್ಯ ಮಾಡ್ಲಿಕ್ಕೂ ಕೂಡ ಅರ್ಹನಿಲ್ಲ ಅಂತ ಭಾವಿಸುವಂತದ್ದು ಕ್ಷೂದ್ರ ಅಂತ ಇಲ್ಲಿ ಹೇಳ್ತಾ ಇರುವಂತದ್ದು. ನೋಡಿ ಪದಗಳನ್ನ ಹೇಗೆ ಬಳಸಿದ್ದಾರೆ ಇಲ್ಲಿ, ಮೂರ್ ತರನಾದಂತ ಪದಗಳನ್ನ ಅವ್ರು ಬಳಸಿರುವಂತದ್ದು ಏನು, ಮೂರ್ಖ, ನೀಚ, ಕ್ಷೂದ್ರ ಅಂತ ಹೇಳಿ. ಅಂದ್ರೆ ಕವಿರಾಜ್ ಗೋಸ್ವಾಮಿ ಅವರು ಸ್ವಯಂ ಪ್ರೇರಿತವಾಗಿ, ಅಂದ್ರೆ ತಮ್ಗೆನೆ ಪ್ರೇರಣೆಯನ್ನ ಕೊಟ್ಕೊಂಡು ಇಂಥ ಕೀಳಾಗಿ ತೋರಿಸ್ಕೊಳ್ತಾ ಇರುವಂತದ್ದು. ನಾವ್ ಹೇಳ್ತೇವೆ ಅಫರ್ಮೇಶನ್ ಅನ್ನ ಬಳಸ್ತೇವೆ ಅಲ್ಲ, ಸೊ ಬಳಸ್ಬೇಕು, ಒಂದು ಕಾನ್ಫಿಡೆನ್ಸ್ ಬಿಲ್ಟ್ ಆಗ್ಲಿಕ್ಕೆ ನಾವು ಹೇಳ್ತೀವಿ ಅದನ್ನೆಲ್ಲ. ಆದ್ರೆ ಕವಿರಾಜ್ ಗೋಸ್ವಾಮಿ ಅವರು ಈ ಒಂದು ಲೇಖನವನ್ನ ಬರೀಲಿಕ್ಕೆ ಇಂತ ಎಲ್ಲ ತಮ್ಮ ಒಂದು ನೆಗೆಟಿವ್ ಅಫರ್ಮೇಶನ್ಸ್ ಅನ್ನ ಬಳಸ್ಕೊಳ್ಳೋದಕ್ಕೆ ಕಾರಣ ಅವರ ಒಂದು ಬಾಹ್ಯ ಅವರ ಒಂದು ನಮ್ರತೆ ಇತ್ತು ಅಂತ ಹೇಳಿ. ಸೊ ಇದೊಂದು ಬಾಹ್ಯವಾಗಿರುವಂತಹ ನಮ್ರತೆ ಅಲ್ಲ, ಅಂದ್ರೆ ಹೊರಗಡೆ ಅಷ್ಟೇ ತೋರ್ಸ್ಕೊಳ್ಲಿಕ್ಕೆ ಇರುವಂತಹ ನಮ್ರತೆ ಅಲ್ಲ. ನೋಡಿ ನಾನು ಹೀಗೆ ಹೇಳ್ತೀನಿ ಅಂತ ಹೇಳಿ ಅವರು ಒಂದು ಆಂತರಿಕ ಸತ್ಯವನ್ನ ಇಲ್ಲಿ ತೋರಿಸ್ಕೊಳ್ತಾ ಇರುವಂತದ್ದು, ಒಂದು ಅನರ್ಹತೆಯ ಅರಿವು ಮತ್ತೆ ಭಗವಂತನ ಕರುಣೆಯನ್ನ ಅವರು ಬೇಡ್ತಾ ಇರುವಂತದ್ದು. ಸೊ ಇದು ವೈಷ್ಣವ ಸಂಪ್ರದಾಯದ ಮುಖ್ಯ ಲಕ್ಷಣ ಅನ್ನೋದು ತೋರ್ಸುತ್ತೆ. ಸೊ ಎರಡನೇದು ಇದರಲ್ಲಿ ಒಂದು ವಿಷಯ ಲಾಲಸ ಅಂತ ಹೇಳ್ತಾ ಇರುವಂತದ್ದು. ಅವರು ನೋಡಿ ಕೇವಲ ತಮ್ಮನ್ನ ಅನರ್ಹರಾಗಿ ಕಾಣೋದಲ್ಲದೆ ವಿಷಯ ಲಾಲಸ ಅಂತ ಹೇಳಿದ್ರು. ಭೌತಿಕ ಆಸೆಗಳ ಒಂದು ಅಪೇಕ್ಷೆಗಳು ಅಂತ ಇಲ್ಲಿ ಹೇಳ್ತಾ ಇರುವಂತದ್ದು. ಅಂದ್ರೆ ಭೌತಿಕ ವಿಷಯಗಳು ಯಾವ್ಯಾವ್ದು, ಈ ಐಶ್ವರ್ಯ, ಸುಖ, ಕೀರ್ತಿ, ಅಧಿಕಾರ ಮತ್ತೆ ನಮ್ಮ ಒಂದು ಇಂದ್ರಿಯ ತೃಪ್ತಿ, ಸೊ ಎಲ್ಲ ಭೌತಿಕ ಜಗತ್ತಿನ ಆಕರ್ಷಣೆಗಳು. ಸೊ ಇಲ್ಲಿ ಆ ಒಂದು ವಿಷಯಗಳ ಲಾಲಸ ಅಂತ, ಇವು ಎಲ್ಲಾ ಒಂದು ಭೌತಿಕ ವಿಷಯಗಳ ತೀವ್ರ ಆಸೆ ಮತ್ತೆ ಹಂಬಲ ಪಡುವಂಥದ್ದು ಅಂತ ಇಲ್ಲಿ ಹೇಳ್ತಾ ಇರುವಂತದ್ದು ಭೌತಿಕ ಲಾಲಸ. ಅಂದ್ರೆ ಈ ಭೌತಿಕ ವಿಷಯಗಳಲ್ಲಿ ತುಂಬಾನೇ ಆಸೆ ಅಂತ. ಕವಿರಾಜ್ ಗೋಸ್ವಾಮಿ ಅವರು ತಾವು ಭೌತಿಕ ಸುಖಗಳಲ್ಲಿ ಆಸೆ ಉಳ್ಳವನು ಎಂದು ಒಪ್ಕೊಳ್ತಾ ಇದ್ದಾರೆ ನೋಡಿ ಇಲ್ಲಿ. ಈಗ ನಮ್ಗೆ ಗೊತ್ತು ಕವಿರಾಜ್ ಗೋಸ್ವಾಮಿ ಅವರಿಗೆ ಭೌತಿಕ ಆಸಕ್ತಿ ಇಲ್ಲ ಅಂತ ಹೇಳಿ ಇದನ್ನ ಕೇಳಿದಾಗ, ಬಟ್ ಅವ್ರು ಹೇಳ್ತಾ ಇರುವಂತದ್ದು ಸ್ವತಃ ನನಗೆ ಭೌತಿಕ ಲಾಲಸೆ ಉಂಟು ಅಂತ ಹೇಳ್ತಾ ಇರುವಂತದ್ದು, ಅಂದ್ರೆ ಒಪ್ಕೊಳ್ತಾ ಇರುವಂತದ್ದು ಒಳಗಡೆ ಇರೋದನ್ನ. ಅಂದ್ರೆ ನಮಗೂ ಕೂಡ ಸಾಮಾನ್ಯವಾಗಿ ಇರುತ್ತೆ, ಬಟ್ ನಾವು ಒಪ್ಕೊಳ್ಳೋದಿಲ್ಲ. ಆದ್ರೆ ಅವ್ರು ಒಪ್ಕೊಳ್ತಾ ಇದ್ದಾರೆ ನನಗೆ ಭೌತಿಕ ಲಾಲಸೆ ಕೂಡ ಇದೆ ಅಂತ ಹೇಳಿ. ಸೊ ಹೀಗೆ ಪ್ರಾಮಾಣಿಕತೆ ಎದ್ದು ಕಾಣುತ್ತೆ ಇಲ್ಲಿ. ಅಂದ್ರೆ ತಮ್ಮ ದೋಷಗಳನ್ನ ಮುಚ್ಚಿಟ್ಕೊಳ್ಳಿಲ್ಲ ಅವರು, ಏನ್ ಮಾಡಿದ್ರು ಅದನ್ನ ಒಪ್ಕೊಂಡ್ರು, ಆ ಪ್ರಾಮಾಣಿಕತೆಯಲ್ಲಿ ಕಾಣ್ತಾ ಇದೆ. ಸೊ ವಿನಯ, ಉನ್ನತ ಸ್ಥಾನದಲ್ಲಿದ್ರು ಕೂಡ ತಮ್ಮ ಕುಂದು ಕೊರತೆಗಳನ್ನ ಹೇಳ್ತಾ ಇರುವಂತದ್ದು. ಕುಂದು ಕೊರತೆಗಳ ಅರಿವಿದೆ ಅವರಿಗೆ, ಮೂರ್ಖ, ನೀಚ, ಕ್ಷೂದ್ರ ಅಂತ ಹೇಳಿ ಅಲ್ಲ. ಸೊ ಗುರುಕೃಪೆಯ ಒಂದು ಅಗತ್ಯ, ಅಂದ್ರೆ ಅವರು ಅನರ್ಹ ಅಂತ ತಿಳ್ಕೊಂಡ್ರು, ಆದ್ರೆ ಗುರುಗಳ ಕರುಣೆಯನ್ನ ಬೇಡಿದ್ರು. ಸೊ ಹೀಗೆ ಒಬ್ರು ಅವ್ರೇನಾಗಿದ್ರೆ ಇತರರಿಗೆ ಮಾದರಿಯಾದ್ರು ಅಂತ ಹೇಳಿ ಸ್ವಯಂ ವಿಮರ್ಶೆಯ ಮಾದರಿಯನ್ನ ಅವರು ನೀಡಿದ್ರು ಅನ್ನೋದನ್ನ ನಾವು ಕಾಣ್ತೇವೆ. ಎರಡನೇ ಒಂದು ಶ್ಲೋಕದಲ್ಲಿರೋ ಎರಡನೇ ಲೈನ್ ಅಲ್ಲಿ ವೈಷ್ಣವಾಜ್ಞಾ ಬಲೇಕರಿ ಏತೈಕ ಸಾಹಸ, ಅಂದ್ರೆ ವೈಷ್ಣವರ ಆಜ್ಞೆಯೇ ಬಲ ಕೊಡುವಂತದ್ದು ಅಂತ ಇಲ್ಲಿ ಹೇಳ್ತಾ ಇರುವಂತದ್ದು. ನೋಡಿ ನಾನ್ ಮಾಡಿರುವಂತಹದ್ದು ನನ್ಗೆ ಅಧಿಕಾರ ಸಿಕ್ತು ಅಂತಲ್ಲ, ಆ ಆಜ್ಞೆಯೇ ನನಗೆ ಅಧಿಕಾರ ಕೊಟ್ಟು, ಅಧಿಕಾರದಿಂದ ನನಗೆ ಬಲ ಸಿಕ್ತು ಅಂತ ಹೇಳಿ. ಬಲೆ ಅಂತ ಹೇಳಿ ಹೇಳ್ತಾ ಇರುವಂತದ್ದು ವೈಷ್ಣವರ ಬಲ ಅಂತ ಹೇಳ್ತಾ ಇರುವಂತದ್ದು, ಸ್ವಂತ ಬಲ ಅಲ್ಲ. ನನ್ನ ಕಡೆ ಎಷ್ಟು ಶಕ್ತಿ ಇತ್ತು ನಾನ್ ಮಾಡಿದೀನಿ ಅಂತ ಅಲ್ಲ, ವೈಷ್ಣವರ ಬಲ, ವೈಷ್ಣವರ ಒಂದು ಶಕ್ತಿಯಿಂದ ನನ್ಗೆ ಅವರ ಆಜ್ಞೆಯಿಂದ ಬಲ ಸಿಕ್ತು ಅಂತ ಹೇಳ್ತಾ ಇರುವಂತದ್ದು. ಸೊ ಅದಕ್ಕಾಗಿ ನಾನು ವೈಷ್ಣವರ ಆಜ್ಞೆಯಿಂದ ಆ ಒಂದು ಬಲದಿಂದ ನಾನು ಇದನ್ನ ಲೇಖನವನ್ನ ಮಾಡಿದೆ. ಏತೈಕ ಸಾಹಸ ಅಂತ ಹೇಳ್ತಾ ಇರುವಂತದ್ದು, ಅಂದ್ರೆ ಸಾಹಸ ಕೇವಲ ನನ್ನ ಪ್ರಯತ್ನ ಅಲ್ಲ, ಆಧ್ಯಾತ್ಮಿಕವಾಗಿರುವಂತಹ ಒಂದು ಸಾಹಸ, ಆಧ್ಯಾತ್ಮಿಕವಾಗಿರುವಂತಹ ಒಂದು ಉತ್ಸಾಹ ಅಂತ ಅಲ್ಲಿ ಹೇಳ್ತಾ ಇರುವಂತದ್ದು. ಹೀಗೆ ವೈಷ್ಣವಾಜ್ಞೆಯ ಬಲದ ಸಾಹಸ ಅಂತ ಹೇಳಿ ಹೇಳಿದ್ರೆ ವಿನಯದಿಂದ ಅಪಾರವಾಗಿ ಈ ಆಧ್ಯಾತ್ಮಿಕ ಬಲದಿಂದ ನಾನು ಇದನ್ನ ಬರಿದೆ ಅಂತ ಇಲ್ಲಿ ಹೇಳ್ತಾ ಇರುವಂತದ್ದು. ಸೊ ಹೀಗೆ ಶುದ್ಧ ವೈಷ್ಣವ ಯಾವಾಗ್ಲೂ ಕೂಡ ಭೌತಿಕ ಅಹಂಕಾರದಿಂದ ಮುಕ್ತನಾಗಿರ್ತಾನೆ, ಎಂದಿಗೂ ನಾನು ಮಾಡಿದೆ ಅಂತ ಹೇಳಿ ಭಾವಿಸೋದಿಲ್ಲ. ಮತ್ತೆ ಭಗವಂತನನ್ನ ವೈಭವೀಕರಿಸ್ತಾನೆ, ವೈಷ್ಣವರನ್ನ ವೈಭವೀಕರಿಸ್ತಾನೆ. ಸೊ ಹೀಗೆ ಈ ಕೆಲವೊಂದು ತಮ್ಮನ್ನ ತಾವು ಕೀಳಾಗಿ ಕಾಣುವಂತಹ ಕೆಲವೊಂದು ವಿಷಯಗಳನ್ನ ಇಲ್ಲಿ ಅವರು ಹೇಳ್ತಾರೆ. ಸೊ ಇಲ್ಲಿ ನಾವು ಈ ಒಂದು ಶ್ಲೋಕದಿಂದ ತಿಳ್ಕೊಳ್ಳೋದೇನು, ಆತ್ಮದ ವಿನಯತೆ. ನಾವು ಹೇಳ್ತೀವಿ ಬಾಹ್ಯ ವಿನಯತೆ ಅಲ್ಲ ಇದು. ಅವ್ರೇನೋ ನಾವು ಶ್ಲೋಕದಲ್ಲಿ ಓದ್ತಾ ಇದ್ದೇವೆ, ಬಾಹ್ಯವಾಗಿ ನಮ್ಗೆ ಆ ವಿನಮ್ರತೆ ಕಾಣ್ತಾ ಇದೆ ಅಲ್ಲ, ಆದ್ರೆ ಇಲ್ಲಿ ಬಾಹ್ಯವಾಗಿರುವಂತಹ ವಿನಮ್ರತೆ ಅಲ್ಲ ಅನ್ನುವಂಥದ್ದು ಗೊತ್ತಾಗತ್ತೆ. ಆತ್ಮಕ್ಕೆ ಇರುವಂತಹ ಒಂದು ವಿನಯತೆ, ಸ್ವಯಂ ತನ್ನನ್ನ ತಾನು ತ್ಯಜಿಸುವಂಥದ್ದು ಈ ವೈಷ್ಣವ ಧರ್ಮದ ಮೂಲ ಆಧಾರ. ಆತ್ಮದ ವಿನಯತೆ ಕಂಡು ಬರುತ್ತೆ. ಸೊ ಪ್ರಾಮಾಣಿಕತೆ ಕಂಡು ಬರುತ್ತೆ. ಯಾಕೆ ದೋಷಗಳನ್ನ ಒಪ್ಕೊಳ್ತಾ ಇದ್ದಾರೆ,
ವಿಷಯ ಲಾಲಸ ಇದೆ ಅಂತ ಹೇಳ್ತಾರೆ, ನನಗೆ ಭೌತಿಕ ಆಸೆಗಳಿದೆ ಅಂತ ಒಪ್ಕೊಳ್ತಾರೆ. ಸೊ ಯಾವಾಗ ಅವರು ಪ್ರಾಮಾಣಿಕತೆ ತೋರಿಸ್ತಾರೆ, ಇದರ ಅರ್ಥ ಅವ್ರಿಗೆ ದಂಭ ಇಲ್ಲ ಅಂತ ಅರ್ಥ. ಸೊ ಪ್ರಾಮಾಣಿಕತೆ ಎಷ್ಟಿತ್ತು ಅಂತ ಗೊತ್ತಾಗತ್ತೆ. ಸೊ ವೈಷ್ಣವ ಆಜ್ಞೆಯ ಮಹತ್ವ ಅವ್ರು ನಮ್ಗೆ ತಿಳಿಸ್ತಾರೆ. ಅಂದ್ರೆ ವೈಷ್ಣವ ಆಜ್ಞೆ ನನಗೆ ಬಲ ಸಿಕ್ತು ಅಂತ. ಅದೇ ನನ್ಗೆ ಶಕ್ತಿ, ಅದೇ ನನ್ಗೆ ಮುಖ್ಯ. ಅದೇ ಆಜ್ಞೆ ಎಲ್ಲಾ ಅಯೋಗ್ಯತೆಗಳನ್ನ ನನಗೆ ನಿವಾರಿಸ್ತು ಅಂತ ಇಲ್ಲಿ ಹೇಳ್ತಾರೆ. ಆಧ್ಯಾತ್ಮಿಕ ಸಾಹಸ ಅಂದ್ರೆ ಒಂದು ಧೈರ್ಯ, ಉತ್ಸಾಹ. ಈ ಆಜ್ಞೆಯಿಂದ ನನಗೆ ಆ ಒಂದು ಬಲ ಸಿಕ್ತು ಅನ್ನೋದನ್ನ ಈ ಒಂದು ಶ್ಲೋಕದಲ್ಲಿ ತಿಳಿಸ್ತಾರೆ. ನಾವು ಕೂಡ ವಿನಯವನ್ನ ಬೆಳೆಸ್ಕೊಳ್ಬೇಕು ಅಲ್ಲ, ಮತ್ತೆ ಪ್ರಾಮಾಣಿಕರಾಗಿರ್ಬೇಕು. ನಮ್ಮ ದೋಷಗಳನ್ನ ನಾವು ತಿದ್ಕೊಳ್ಳೋದ್ರಲ್ಲಿ, ಮತ್ತೆ ಇತರರಿಗೆ ದೋಷ ಹೇಳ್ತಾ ಹೋಗೋದಲ್ಲ, ಬಟ್ ನಮ್ ಕಡೆ ಇವಿದೆ ಅಂತ ಹೇಳಿ ಸಾಮಾನ್ಯವಾಗಿ ಅದರ ಅರಿವು ನಮ್ಗೆ ಇರಬೇಕು. ಗುರುವಿನ ಆಜ್ಞೆ ನಮ್ಗೆ ಶಕ್ತಿ ಕೊಡುತ್ತೆ ಅನ್ನೋದನ್ನ ತಿಳ್ಕೊಬೇಕು. ಅಹಂಕಾರವನ್ನ ನಾವು ತ್ಯಜಿಸ್ಬೇಕು ಅನ್ನುವಂಥದ್ದು ಈ ಶ್ಲೋಕದಿಂದ ಗೊತ್ತಾಗುತ್ತೆ. ಮುಂದಿನ ಶ್ಲೋಕಕ್ಕೆ ಹೋಗೋಣ. ಶ್ರೀ ಚೈತನ್ಯ ಚರಿತಾಮೃತ ಆದಿಲೀಲಾ ಅಧ್ಯಾಯ 8 84ನೇ ಶ್ಲೋಕ. ಶ್ರೀಲ ರೂಪ ರಘುನಾಥ ಚರಣೇರ ಏ ಬಲ ತಾಂಗ್ರ ಸ್ಮೃತೆ ಸಿದ್ಧಾಯ ಪಾಂಚತ್ತ ಸಕಲ. ಶ್ರೀ ರೂಪ ರಘುನಾಥ ಚರಣೇರ ಏ ಬಲ ತಾಂಗ್ರ ಸ್ಮೃತೆ ಸಿದ್ಧಾಯ ವಾಂಚತ ಸಕಲ. ಹರೇ ಕೃಷ್ಣ. ಇವ್ರು ಶ್ರುತಿ ಮಾತಾಜಿ, ಶ್ರುತಿ ಮಾತಾಜಿ, ಅಂಬಿಕಾ ಮಾತಾಜಿ ಓದಿ. ಅಂಬಿಕಾ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಭಾಗ್ಯಲಕ್ಷ್ಮಿ ಮಾತಾಜಿ ಹಾ ಮಾತಾಜಿ. ಓದಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಯಾರು ಓದ್ಬೇಕು ಮಾತಾಜಿ? ಓದಿ ಅಮ್ಮ. ಅಂಬಿಕಾ ಮಾತಾಜಿ ಓದ್ಲಿ ಮಾತಾಜಿ. ಅಂಬಿಕಾ ಹಾ, ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 84. ಶ್ರೀ ರೂಪ ರಘುನಾಥ ಚರಣೇರ ಏಹಿ ಬಲ ತಾಂಜರ ಶ್ರುತೆ ಸಿದ್ಧಾಯ ವಾಂಚತ ಸಕಲ. ಶ್ರೀ ರೂಪ ಗೋಸ್ವಾಮಿ, ರಘುನಾಥ ದಾಸ ಗೋಸ್ವಾಮಿ ಚರಣೇರ ಪಾದಕಮಲಗಳ ಏಹಿ ಈ ಬಲ ಶಕ್ತಿ ತಾಂಜರ ಯಾರ ಸ್ಮೃತೆ ಸ್ಮರಣೆ ಸಿದ್ಧ ಜಯಶಾಲಿ ಆಯ ಆಗುತ್ತೇನೆ ವಾಂಛತ ಸಕಲ ಎಲ್ಲ ಅಪೇಕ್ಷೆಗಳು. ಅನುವಾದ ಶ್ರೀಲ ಪ್ರಭುಪಾದರಿಂದ ಪ್ರಭುಪಾದರಿಗೆ ಜಯವಾಗಲಿ. ಶ್ರೀರೂಪ ಗೋಸ್ವಾಮಿ ಹಾಗೂ ರಘುನಾಥ ದಾಸ ಗೋಸ್ವಾಮಿಯವರ ಪಾದಗಳು ನನ್ನ ಬಲದ ಮೂಲ. ಅವರ ಪಾದ ಕಮಲಗಳ ಸ್ಮರಣೆಯು ವ್ಯಕ್ತಿಯ ಎಲ್ಲ ಅಪೇಕ್ಷೆಗಳನ್ನು ಈಡೇರಿಸಿಕೊಡುತ್ತದೆ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಶ್ಲೋಕದಲ್ಲಿ ನೋಡೋಣ. ಶ್ರೀ ರೂಪ ರಘುನಾಥ ಚರಣೇರ ಏ ಬಲ ಅಂತ ಇಲ್ಲಿ ಹೇಳಿರುವಂತದ್ದು. ಅಂದ್ರೆ ಗೋಸ್ವಾಮಿಗಳ ಪಾದಗಳೇ ನನಗೆ ಬಲ ಅಂತ ಹೇಳ್ತಾ ಇರುವಂತದ್ದು. ಆ ಗೋಸ್ವಾಮಿಗಳಲ್ಲಿ ಮುಖ್ಯವಾಗಿ ಅವರು ಉಲ್ಲೇಖಿಸ್ತಾ ಇರುವಂತದ್ದು ಶ್ರೀರೂಪ ಗೋಸ್ವಾಮಿ ಅವ್ರದ್ದು. ಸೊ ರೂಪ ಗೋಸ್ವಾಮಿ ಅವರು ಶ್ರೀ ಚೈತನ್ಯ ಮಹಾಪ್ರಭುಗಳ ಪ್ರಮುಖ ಶಿಷ್ಯರಲ್ಲಿ ಒಬ್ರು ಅನ್ನೋದು ಗೊತ್ತು. ಅವರು ಭಕ್ತಿ ರಸಾಮೃತ ಸಿಂಧು, ಉಜ್ವಲ ನೀಲಮಣಿ ಮುಂತಾದ ಮಹಾನ್ ಗ್ರಂಥಗಳನ್ನ ರಚಿಸಿದ್ರು. ಮತ್ತೆ ಅವರಿಗೆ ಇನ್ನೊಂದು ಟೈಟಲ್ ಕೂಡ ಕೊಟ್ಟಿದ್ದಾರೆ, ಭಕ್ತಿ ಶಾಸ್ತ್ರದ ಪಿತಾಮಹ ಅಂತ ಕೂಡ ಕರೆಸ್ಕೊಂಡ್ರು ಅವರು ಶ್ರೀರೂಪ ಗೋಸ್ವಾಮಿ ಅವರು. ಮತ್ತೆ ರಘುನಾಥ ಹೇಳ್ತಾ ಇರುವಂತದ್ದು ರಘುನಾಥ ದಾಸ್ ಗೋಸ್ವಾಮಿ ಅವರು ಕೂಡ ಅತ್ಯಂತ ತ್ಯಾಗಿ ಆದಂಥವ್ರು, ವೈರಾಗ್ಯಕ್ಕೆ ಪ್ರಸಿದ್ಧರಾಗಿರುವಂತವ್ರು ಶ್ರೀಲ ರಘುನಾಥ ದಾಸ್ ಗೋಸ್ವಾಮಿ ಅವರು. ಇವರು ಬರೆದಿರುವಂತ ಗ್ರಂಥ ನಿನ್ನೆ ಹೇಳಿರೋ ಹಾಗೆ ಮನಶಿಕ್ಷಾ, ಸೊ ಮುಂತಾದ ಕೆಲವೊಂದು ಗ್ರಂಥಗಳನ್ನ ರಚಿಸಿದ್ರು. ಸೊ ವೈರಾಗ್ಯ ಮೂರ್ತಿ ಅಂತ ಹೇಳಿ ಅವರು ಕರೆಸ್ಕೊಂಡ್ರು. ಅವ್ರಿಗೂ ಕೂಡ ಕೆಲವೊಂದು ಬಿರುದುಗಳು ಬಂದಿದೆ. ಭಕ್ತಿಶಾಸ್ತ್ರ ಪಿತಾಮಹ ಅಂತ ಬಿರುದು ಶ್ರೀಲರೂಪ ಗೋಸ್ವಾಮಿ ಅವರಿಗೆ, ರಘುನಾಥ ದಾಸ್ ಗೋಸ್ವಾಮಿ ಅವರಿಗೆ ವೈರಾಗ್ಯದ ಮೂರ್ತಿ ಅಂತ ಹೇಳಿ. ಇವರಿಬ್ಬರದು ಇಲ್ಲಿ ಉಲ್ಲೇಖವನ್ನ ಕೊಟ್ಟಿರುವಂತದ್ದು ಶ್ರೀರೂಪ ರಘುನಾಥ ಚರಣೇರ ಅಂತ ಹೇಳ್ತಾ ಇರುವಂತದ್ದು. ಅಂದ್ರೆ ಶ್ರೀಲರೂಪ ಮತ್ತೆ ರಘುನಾಥ ದಾಸ ಅವರ ಪಾದಕಮಲಗಳು ತುಂಬಾನೇ ಪವಿತ್ರವಾಗಿರುವಂತದ್ದು. ಯಾಕೆ? ಸೊ ಅವರು ಪರಂಪರೆಗಳನ್ನ ಗುರುಗಳ ಪಾದದ ಆಶ್ರಯವನ್ನ ತೆಗೆದುಕೊಂಡು ಅವರು ಶಾಸ್ತ್ರಗಳನ್ನ ಬರೆದಿರುವಂತದ್ದು. ಸೊ ಇದು ನನಗೆ ಬಲ, ಬಲ. ಸೊ ಇದು ನನಗೆ ಸಾಹಸ, ಧೈರ್ಯ ಮತ್ತೆ ಗ್ರಂಥ ರಚನೆಯನ್ನ ಮಾಡ್ಲಿಕ್ಕೆ ಶಕ್ತಿ. ಬಲ ಅಂದ್ರೆ ನನಗೆ ಬಲವನ್ನ ಕೊಡುವಂಥದ್ದು ಅಂತ.
ಸೊ ಯಾರ ಒಂದು ಪಾದ ರೂಪ ಮತ್ತೆ ರಘುನಾಥರ ಪಾದಗಳಿಂದ ನನಗೆ ಈ ಬಲ ಸಿಗ್ತಾ ಇರುವಂತದ್ದು ಅಂತ ಇಲ್ಲಿ ಹೇಳ್ತಾರೆ. ಮತ್ತೆ 2ನೇ ಲೈನಲ್ಲಿ ಯಾಂಗರ್ ಸ್ಮೃತಿ ಸಿದ್ಧಾಹಯ ವಾಂಛಿತ ಸಕಲ ಅಂತ ಇಲ್ಲಿ ಹೇಳ್ತಾ ಇರುವಂತದ್ದು. ಅಂದ್ರೆ ಸ್ಮರಣೆಯಿಂದ ಎಲ್ಲಾ ಆಶೆಗಳು ಕೂಡ ಈಡೇರುತ್ತೆ ಅಂತ ಇಲ್ಲಿ ಹೇಳ್ತಾರೆ ನೋಡಿ. ಈ ರೂಪ ಗೋಸ್ವಾಮಿ ಮತ್ತೆ ರಘುನಾಥ ದಾಸ್ ಗೋಸ್ವಾಮಿ ಅವರ ಯಾರ ಅಂತಂದ್ರೆ ಅವರ ಒಂದು ಈ ಒಂದು ಪಾದಕಮಲಗಳ ಬಲದಿಂದ ಅಂತ ಇಲ್ಲಿ ಹೇಳ್ತಾ ಇರೋದು. ಅವರ ಒಂದು ಸ್ಮರಣೆಯಿಂದ ನನಗೆ ಬಲ ಸಿಕ್ತು, ಆ ಬಲದಿಂದ ಏನಾಯ್ತು, ಆಸೆಗಳೆಲ್ಲ ಪೂರ್ಣ ಆಯ್ತು ಅಂತ ಹೇಳ್ತಾ ಇದ್ದಾರೆ. ಸೊ ಹೇಗೆ ಸ್ಮೃತಿ ಅಂದ್ರೆ ಅವರು ಕೇವಲ ಮಾನಸಿಕವಾದಂತಹ ಧ್ಯಾನ ಅಲ್ಲ, ಸೊ ಗೌರವಯುತವಾದಂತಹ ಮತ್ತೆ ಪ್ರೀತಿಯುತವಾದಂತಹ ಸ್ಮರಣೆ ಅವರದ್ದು ಈ ಇವರು ಲೇಖಕರು ಮಾಡ್ತಾ ಇದ್ರು ಅಂತ ಹೇಳಿ. ಸೊ ಅದರಿಂದ ಏನಾಯ್ತು, ಸಿದ್ಧಾಹಯ ಅಂತಂದ್ರೆ ಈ ಒಂದು ಲೇಖನಕ್ಕೆ ಪೂರ್ಣತೆ, ಒಂದು ಯಶಸ್ಸು ಬಂತು. ಮತ್ತೆ ಇಲ್ಲಿ ಹೇಳ್ತಾ ಇರೋದು ವಾಂಛಿತ ಸಕಾಲ ಅಂದ್ರೆ ವಾಂಛಿತ ಅಂತಂದ್ರೆ ಇಲ್ಲಿ ನಿಮ್ಗೆ ಇದು ಕೊಟ್ಟಿರುವಂತದ್ದು ಎಲ್ಲ ಅಪೇಕ್ಷೆಗಳು ಅಂತ ಹೇಳಿ, ಆಸೆಗಳು ಅಂತ ಇಲ್ಲಿ ಹೇಳ್ತಾ ಇರುವಂತದ್ದು. ಸೊ ಭೌತಿಕ ಆಶೆಗಳು, ಆಧ್ಯಾತ್ಮಿಕ ಆಶೆಗಳು, ಅತ್ಯುನ್ನತ ಈ ಭೌತಿಕ ಆಶೆ ಅಷ್ಟೇ ಅಲ್ಲ, ಆಧ್ಯಾತ್ಮಿಕ ಆಸೆಗಳು ಸಹ ಪೂರ್ಣ ಆಯ್ತು ಅಂತ ಹೇಳ್ತಾ ಇರುವಂತದ್ದು. ಅಂದ್ರೆ ಅತ್ಯುನ್ನತ ಆಸೆ ಆಕ್ಚುಲಿ ಯಾವ್ದಿರುವಂತದ್ದು, ಭಗವಂತನ ಪ್ರೀತಿ. ಭಗವಂತನಿಗೆ ಇದು ಇಷ್ಟ ಆಯ್ತು ಅನ್ನುವಂಥದ್ದೇ ಭಗವಂತನ ಪ್ರೀತಿ. ಸೊ ಕೇವಲ ಭೌತಿಕ ಅಲ್ಲ, ಆಧ್ಯಾತ್ಮಿಕ ಆಸೆ ಅಷ್ಟೇ ಅಲ್ಲ, ಭೌತಿಕ ಆಸೆ ಕೂಡ ಪೂರ್ಣ ಆಯ್ತು ಅನ್ನುವಂಥದ್ದು ಇಲ್ಲಿ ಅವರು ಹೇಳ್ತಾರೆ. ಸೊ ಹಾಗೆ ಈ ಒಂದು ಸ್ಮರಣೆಯ ಶಕ್ತಿ ಹೇಗಿರುತ್ತೆ, ಯಾರ ಸ್ಮೃತಿ ಸಿದ್ಧಾಹಯ ವಾಂಚಿತ ಸಕಾಲ, ಇದೊಂದು ಸ್ಮರಣೆಯ ಶಕ್ತಿಯನ್ನ ತಿಳಿಸುತ್ತೆ. ಅವರನ್ನ ಸ್ಮರಿಸೋದ್ರಿಂದ ಏನಾಗತ್ತೆ ಅಂತ ಹೇಳಿ, ನಾವು ಸ್ಮರಿಸೋದು ಅಂತ ನಾವು ನೋಡಿದ್ರೆ ಬೇರೆ ಬೇರೆ ವಿಧಗಳನ್ನ ನಾವು ಕಾಣ್ಬಹುದು. ಅಂದ್ರೆ ಸಾಮಾನ್ಯ ಸ್ಮರಣೆ ಅಂದ್ರೆ ಸ್ಮರಣೆಯಲ್ಲಿ ನೆನಪು ಅಂತ ತಗೊಳ್ಳಿ. ನಾವು ನೋಡಿ, ಸಾಮಾನ್ಯ ಸ್ಮರಣೆ ಏನಿರುತ್ತೆ, ಭೌತಿಕವಾದಂತ ಪ್ರಯೋಜನ ಸೀಮಿತವಾಗಿರುತ್ತೆ. ಈ ಭಕ್ತಿಯುತವಾದಂತಹ ಸ್ಮರಣೆ ನೋಡಿದ್ರೆ ಆಧ್ಯಾತ್ಮಿಕ ಪ್ರಗತಿ ಸಿಗತ್ತೆ. ಸೊ ನಿರಂತರವಾಗಿ ನಾವೇನಾದ್ರೂ ಸ್ಮರಣೆ ಮಾಡಿದ್ರೆ ಎಲ್ಲಾ ಆಶೆಗಳು ಕೂಡ ಪೂರ್ಣ ಆಗತ್ತೆ. ಮತ್ತೆ ಇನ್ನೊಂದು ಪ್ರೀತಿಪೂರ್ವಕ ಸ್ಮರಣೆ ಅಂತ ಹೇಳ್ತೀವಿ. ಸೊ ಭಗವಂತನ ಪ್ರೀತಿ ಪ್ರಾಪ್ತಿ ಆಗತ್ತೆ ನಮ್ಗೆ. ಸೊ ಹೀಗೆ 4 ತರನಾದಂತ ಸ್ಮರಣೆಗಳನ್ನ ನಾವು ಕಾಣ್ಬೋದು. ಹೀಗೆ ಇವು ಸ್ಮರಣೆಗಳು ಈಡೇರುವಂತಹ ಅಂಶಗಳು ಯಾವ್ಯಾವ್ದು ಅಂದ್ರೆ, ಈ ಭೌತಿಕ ಆಸೆಗಳು ಸಂಪತ್ತು, ಆರೋಗ್ಯ, ಸುಖ ಕೊಡುತ್ತೆ. ಮಾನಸಿಕ ಆಸೆಗಳು ಈಗಾಗಲೇ ಹೇಳಿರುವ ಹಾಗೆ ಶಾಂತಿ, ಸಮಾಧಾನ, ಸಂತೋಷ ಕೊಡುತ್ತೆ. ಆಧ್ಯಾತ್ಮಿಕ ಆಸೆಗಳು ಏನ್ ಮಾಡುತ್ತೆ, ಭಕ್ತಿ, ಪ್ರಗತಿ, ಜ್ಞಾನ, ಮೋಕ್ಷ, ವೈರಾಗ್ಯ ಇವೆಲ್ಲವೂ ಕೂಡ ಪೂರ್ಣ ಆಗುತ್ತೆ. ಮತ್ತೆ ಅದಕ್ಕಿಂತನೂ ಉನ್ನತವಾದಂತಹ ಆಸೆ ಯಾವುದು ಅಂದ್ರೆ ಭಗವಂತನ ಪ್ರೀತಿಯ ಆಸೆ, ಭಗವಂತನ ಸಾನ್ನಿಧ್ಯವನ್ನ ಪಡ್ಕೊಳ್ಳುವಂತಹ ಆಸೆ. ಸೊ ಇದೆಲ್ಲ ಸಾಧ್ಯವಾಗೋದು ಎದರಿಂದ, ಭಗವಂತನ ಪಾದದ ಸ್ಮರಣೆಯನ್ನ ಮಾಡೋದ್ರಿಂದ ಅಂತ ಹೇಳಿ. ಮತ್ತೆ ಈ ಭಗವಂತನ ಪಾದ ಅಲ್ಲ, ವೈಷ್ಣವರ ಗಳ ಸ್ಮರಣೆಯನ್ನ ಮಾಡೋದ್ರಿಂದ. ಸೊ ಈ ಪಾದಗಳು ಪವಿತ್ರವಾದಂಥವು ಅಂತ ಇಲ್ಲಿ ಹೇಳ್ತಾರೆ. ಸೊ ಪಾದ ಸ್ಮರಣೆ ಮಾಡೋದ್ರಿಂದ ಆಧ್ಯಾತ್ಮಿಕ ಶಕ್ತಿ ಹೆಚ್ಚಾಗುತ್ತೆ. ಮತ್ತೆ ಜೊತೆಗೆ ಪಾದಾಶ್ರಯ, ಗುರುಪಾದಾಶ್ರಯ ಅಂತ ಹೇಳ್ತಾರೆ ನೋಡಿ. ಸೊ ಇದರಿಂದ ನಮ್ಗೆ ಅಹಂಕಾರ ನಾಶ ಆಗುತ್ತೆ. ಸೊ ಪಾದ ಧ್ಯಾನ ಮಾಡೋದ್ರಿಂದ ಭಕ್ತಿ, ಪ್ರಗತಿ, ವೃದ್ಧಿ ಆಗುತ್ತೆ ಅನ್ನೋದನ್ನ ಈ ಶ್ಲೋಕದಲ್ಲಿ ಹೇಳ್ತಾರೆ. ಸೊ ಹೀಗೆ ಈ ಬಲ ಅಂದ್ರೆ ಇವರಿಗೆ ಬಲ ಸಿಕ್ಕಿರುವಂತದ್ದು ಪಾದಗಳೇ ಇವರಿಗೆ ಬಲವನ್ನ ತಂದ್ಕೊಟ್ಟಿರುವಂತದ್ದು ಅಂತ ಲೇಖಕರು ಇಲ್ಲಿ ಹೇಳ್ತಾರೆ. ಸೊ ಇವರಿಂದ ನಾವು ಈ ಪಾದದ ಒಂದು ವಿಶೇಷತೆ ಅವ್ರು ಹೇಗೆ ಕೊಟ್ರು, ಅದರಿಂದ ನಾವು ಒಂದು ಮಾರ್ಗದರ್ಶನವನ್ನ ಪಡ್ಕೊಳ್ಬಹುದು. ಪಾದಕಮಲಗಳ ಮೇಲೆ ನಮ್ಮ ವಿನಯಪೂರ್ವಕವಾದಂತಹ ಪಾದಕಮಲಗಳ ಮೇಲೆ ಧ್ಯಾನವನ್ನ ಮಾಡೋದ್ರಿಂದ ಏನೆಲ್ಲ ಆಗುತ್ತೆ ಅನ್ನುವಂಥದ್ದು ನಿಮ್ಗೆ ಗೊತ್ತಾಗುತ್ತೆ. ಹರೇ ಕೃಷ್ಣ. ಹೀಗೆ ಸ್ಮರಣೆಯಿಂದ, ಪಾದಕಮಲಗಳ ಸ್ಮರಣೆಯಿಂದ ಏನೆಲ್ಲ ಆಗುತ್ತೆ, ಪಾಪಗಳ ನಾಶ ಆಗುತ್ತೆ, ಭಕ್ತಿ ವೃದ್ಧಿ ಆಗುತ್ತೆ, ಮತ್ತೆ ಆಧ್ಯಾತ್ಮಿಕ ಪ್ರಗತಿ ಸಿಗುತ್ತೆ. ಸೊ ಇದೇ ನಮ್ಮ ಅಂತಿಮ ಸಿದ್ಧಿ ಅನ್ನುವಂಥದ್ದು ಈ ಶ್ಲೋಕ ತಿಳಿಸುತ್ತೆ. ಮುಂದಿನ ಶ್ಲೋಕ ಹೋಗೋಣ. ಶ್ರೀ ಚೈತನ್ಯ ಚರಿತಾಮೃತ ಇವತ್ತಿನ ಕೊನೆಯ ಶ್ಲೋಕ, ಆದಿಲೀಲಾ ಅಧ್ಯಾಯ 8ರ 85ನೇ ಶ್ಲೋಕ. ಶ್ರೀಲ ರೂಪ ರಘುನಾಥ ಪದೆಯಾರ ಆಶಾ, ಚೈತನ್ಯ ಚರಿತಾಮೃತ ಕಹೆ ಕೃಷ್ಣದಾಸ.
ಶ್ರೀ ರೂಪ ರಘುನಾಥ ಪದೇ ಯಾರ ಆಶಾ ಚೈತನ್ಯ ಚರಿತಾಮೃತ ಕಹೆ ಕೃಷ್ಣದಾಸ. ಭಾಗ್ಯಲಕ್ಷ್ಮಿ ಮಾತಾಜಿ. ಹಾ ಮಾತಾಜಿ. ಶ್ಲೋಕ ಓದಿ. 85. ಶ್ರೀ ರೂಪ ರಘುನಾಥ ಪದೇಯ ರಹಾಶ ಚೈತನ್ಯ ಚರಿತಾಮೃತ ಕಹೆ ಕೃಷ್ಣದಾಸ. ಶ್ರೀರೂಪ ಶ್ರೀಲರೂಪ ಗೋಸ್ವಾಮಿಯವರ, ರಘುನಾಥ ದಾಸ ಗೋಸ್ವಾಮಿಯವರ ಪಾದ ಪದ್ಮಗಳಲ್ಲಿ ಯಾರ ಅವರ ಆಶಾ ನಿರೀಕ್ಷಿಸುತ್ತಾ ಚೈತನ್ಯ ಚರಿತಾಮೃತ ಎನ್ನುವ ಈ ಗ್ರಂಥವನ್ನು ವರ್ಣಿಸುತ್ತೇನೆ. ಕೃಷ್ಣದಾಸ ಕವಿರಾಜ ಗೋಸ್ವಾಮಿಯಾದ ನಾನು. ಅನುವಾದ ಶ್ರೀಲ ಪ್ರಭುಪಾದರಿಗೆ ಜಯವಾಗಲಿ. ಶ್ರೀಲ ರೂಪ ಹಾಗೂ ಶ್ರೀ ರಘುನಾಥರ ಪದ ತಳಗದಲ್ಲಿ ಕುಳಿತು ಅವರ ಅನುಗ್ರಹ ನನ್ನ ಮೇಲಿರಲಿ ಎಂದು ಪ್ರಾರ್ಥಿಸುತ್ತಾ ಆ ಮಹಾನೀಯರು ನಡೆದ ಹಾದಿಯಲ್ಲಿ ನಡೆಯುತ್ತಾ ಕೃಷ್ಣದಾಸನಾದ ನಾನು ಚೈತನ್ಯ ಚರಿತಾಮೃತವನ್ನು ಕಥಿಸುತ್ತೇನೆ. ಶ್ರೀ ಚೈತನ್ಯ ಚರಿತಾಮೃತದ ಆದಿ ಲೀಲೆಯ ಕೃತಿ ರಚನೆಗೆ ಕೃಷ್ಣ ಹಾಗೂ ಗುರುವಿನ ಅನುಮತಿ ಎನ್ನುವ 8ನೆಯ ಅಧ್ಯಾಯದ ಭಕ್ತಿ ವೇದಾಂತದ ಭಾವಾರ್ಥವು ಇಲ್ಲಿಗೆ ಮುಗಿಯಿತು. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಇಲ್ಲಿ ಶ್ಲೋಕದಲ್ಲಿ ಶ್ರೀ ರೂಪ ರಘುನಾಥ ಪದೇಯಾರ ಆಶಾ ಅಂದ್ರೆ ಪಾದದ ಆಶ್ರಯವನ್ನ ಪಡೆದು ಮತ್ತೆ ಅದೇ ವಿವರಣೆನ ಕೊಡ್ತಾರೆ ನೋಡಿ. ಪಾದದ ಆಶ್ರಯ ಹೇಗೆ ಇರುತ್ತೆ ಅದ್ರ ಮಹತ್ವವನ್ನ ಇಲ್ಲಿ ತಿಳಿಸ್ತಾ ಇರುವಂತದ್ದು. ಶ್ರೀ ರೂಪ ರಘುನಾಥ ಪದೇ, ರೂಪ ಗೋಸ್ವಾಮಿ ಮತ್ತೆ ರಘುನಾಥ ದಾಸ ಗೋಸ್ವಾಮಿ ಅವರ ಪಾದಗಳಲ್ಲಿ ಅಂತ ಹೇಳ್ತಾ ಇರುವಂತದ್ದು. ಮತ್ತೆ ಇವರ ಒಂದು ಪಾದಗಳಲ್ಲಿ ಅವರು ಶರಣಾಗಿದ್ದಾರೆ ಅಂತದರ ಅರ್ಥ. ಯಾರ ಆಶಾ ಅಂದ್ರೆ ಶರಣಾಗುವಂಥದ್ದು ನನ್ನ ಆಸೆ ಅಂತ ಹೇಳಿ, ನಾನು ಆ ಕರುಣೆಯ ನಿರೀಕ್ಷೆ ಆಶೀರ್ವಾದ ನಾನು ಬಯಸಿ ಆಸೆ ವ್ಯಕ್ತಪಡಿಸ್ತಾ ಇದ್ದೇನೆ ಅನ್ನುವಂಥದ್ದನ್ನ ಇಲ್ಲಿ ಹೇಳ್ತಾರೆ. ಅಂದ್ರೆ ಇಲ್ಲಿ ಆಶಾ ಅನ್ನುವಂಥದ್ದು ಪದ ಈ ನಿರೀಕ್ಷೆ, ಒಂದು ಆಶಯ, ಭರವಸೆ ಇಂಥ ಒಂದು ಪದವನ್ನ ಹೇಳುತ್ತೆ. ಸೊ ಕರುಣೆಯ ಆಶೀರ್ವಾದ, ಸೊ ಈಗ ಮಾರ್ಗದರ್ಶನ ಬೇಡುವಂಥದ್ದು ಇದು ತೋರ್ಸುತ್ತೆ. ಸೊ ಚೈತನ್ಯ ಚರಿತಾಮೃತ ಕಹೆ ಕೃಷ್ಣದಾಸ, ಕೊನೆಗೆ ಹೇಳ್ತಾರೆ ಕವಿರಾಜ್ ಗೋಸ್ವಾಮಿ ಅವರು ಸ್ವಯಂ ಉಲ್ಲೇಖವನ್ನ ಕೊಡ್ತಾರೆ. ಚೈತನ್ಯ ಚರಿತಾಮೃತ ಅಂದ್ರೆ ಚೈತನ್ಯ ಮಹಾಪ್ರಭುಗಳ ಲೀಲೆಗಳ ಒಂದು ಗ್ರಂಥವನ್ನ ಕಹೆ ಅಂದ್ರೆ ಪ್ರತ್ಯಕ್ಷ ಸಾಕ್ಷಿ ಅಂತ ನಾನು ಹೇಳ್ತೀನಿ. ಯಾರು ಹೇಳ್ತಾರೆ? ಕೃಷ್ಣದಾಸ. ಇದು ಕವಿರಾಜ ಗೋಸ್ವಾಮಿ ಅವರು ಸ್ವಂತ ತಮ್ಮ ಹೆಸರನ್ನ ತೆಗೆದುಕೊಳ್ತಾ ಇರುವಂತದ್ದು ಕೃಷ್ಣದಾಸ ಅಂತ ಹೇಳಿ. ಅಂದ್ರೆ ನಾನು ಕೃಷ್ಣನ ಸೇವಕ. ಸೊ ಅವರ ಹೆಸರೇ ಅವರ ಭಾವವನ್ನ ತೋರ್ಸುತ್ತೆ ಅನ್ನುವಂಥದ್ದು ಇಲ್ಲಿ ಗೊತ್ತಾಗತ್ತೆ. ಸೊ ಕೃಷ್ಣದಾಸ ಅನ್ನುವಂತಹ ಹೆಸರು ಕೃಷ್ಣನ ಸೇವಕ, ಕೃಷ್ಣನೇ ಎಲ್ಲ. ಸೊ ನಮ್ಮ ಒಂದು ಹೆಸರಿನಲ್ಲೇ ವಿನಯವನ್ನ ತೋರ್ಸುತ್ತೆ, ಅವರ ಹೆಸರಿನಲ್ಲೇ ತಮ್ಮ ವಿನಯವನ್ನ ತೋರ್ಸುತ್ತೆ. ಸೊ ಅವರು ಕೃಷ್ಣನ ಸದಾ ಸೇವಕ ಅಂತ ಹೇಳಿ ಇಲ್ಲಿ ಅವರು ತೋರ್ಸ್ಕೊಳ್ಳಿಕ್ಕೆ ಕೊನೆಯದಾಗಿ ತಮ್ಮ ಹೆಸರನ್ನ ಹೇಳಿರುವಂತದ್ದು. ಸೊ ನಾವ್ ಅನ್ಕೊಳ್ತೇವೆ ಯಾಕೆ ತನ್ನ ಹೆಸರನ್ನ ಬಳಸ್ಬಹುದಿತ್ತು ಅಲ್ಲಿ ಅಂತ ಹೇಳಿ. ಆದ್ರೆ ನಾನು ಸೇವಕ ಅಂತ ತೋರ್ಸ್ಕೊಳ್ಳುವಂತಹ ಒಂದು ಭಾವ ವ್ಯಕ್ತಪಡಿಸ್ಲಿಕ್ಕೆ ಇಲ್ಲಿ ಕೊನೆಯದಾಗಿ ಎಲ್ಲ ಲೇಖಕರು ತಮ್ಮ ಲೇಖದ ಎಂಡಲ್ಲಿ ಅವ್ರ ಹೆಸರನ್ನ ಬಳಸ್ಕೊಳ್ತಾರೆ. ಉದಾಹರಣೆಗೆ ತುಳಸಿದಾಸರು ತಮ್ಮ ಹೆಸರನ್ನ ರಾಮದಾಸ ಅಂತ ಹೇಳಿ ಕರ್ಕೊಂಡ್ರು. ಹಾಗೆ ಕೃಷ್ಣದಾಸ ಅನ್ನುವಂತಹ ಹೆಸರು ಕವಿರಾಜ ಗೋಸ್ವಾಮಿ ಅವರ ಸೇವಕ ಅನ್ನುವಂತಹ ಭಾವವನ್ನ ತೋರ್ಸುತ್ತೆ. ಸೊ ಕಹೆ ಅಂತ ಹೇಳುವಂತದ್ದು ವರ್ಣನೆಯ ಒಂದು ವಿಶೇಷತೆ. ಕಹೆ ಅಂದ್ರೆ ಇಲ್ಲಿ ಹೇಳ್ತಾ ಇದ್ದೀನಿ ಅಂತ ಅರ್ಥ. ಅಂದ್ರೆ ಇಲ್ಲಿ ಕವಿರಾಜ ಗೋಸ್ವಾಮಿ ಅವರು ಕೇವಲ ಬರಿತಾ ಇಲ್ಲ, ಅವರು ಹೇಳ್ತಾ ಇದ್ದಾರೆ. ಸೊ ಇದು ಗುರು ಶಿಷ್ಯ ಪರಂಪರೆಯಲ್ಲಿ ಹೇಳುವಂತ ಒಂದು ಸಂಪ್ರದಾಯದ ಸೂಚನೆ ಅನ್ನುವಂತ ತೋರಿಸುತ್ತೆ. ಪ್ರತ್ಯಕ್ಷವಾದಂತಹ ವರ್ಣನೆ ಇಲ್ಲಿ ಇದೆ. ಅಂದ್ರೆ ತಾವು ಪ್ರತ್ಯಕ್ಷವಾಗಿ ಅದನ್ನ ಅನುಭವಿಸಿದವರಂತೆ ಹೇಳ್ತಾ ಇದ್ದಾರೆ, ಆದ್ರೆ ಅವರು ಅದನ್ನ ಅನುಭವಿಸ್ಲಿಲ್ಲ. ಆಧ್ಯಾತ್ಮಿಕ ದರ್ಶನದಿಂದ ಅವ್ರು ಹೇಳ್ತಾರೆ. ಯಾಕಂದ್ರೆ ಬೇರೆ ಎಲ್ಲ ಹೇಳಿದ್ನಲ್ಲ, ಯಾರೆಲ್ಲ ಆಜ್ಞೆ ಪಡ್ಕೊಂಡ್ರು, ಅವರು ಹೇಗೆಲ್ಲ ಕರುಣೆ ಸಿಕ್ತು. ಸೊ ಅದರಿಂದ ನಾನು ಅದನ್ನ ಆ ದರ್ಶನದಿಂದ ಹೇಳ್ತಾ ಇರುವಂತದ್ದು ಅಂತ. ಈ ಒಂದು ವರ್ಣನೆ ಅನ್ನುವಂಥದ್ದು ನಿರಂತರವಾದಂತಹ ಕ್ರಿಯೆ. ಹೇಗೆ ಈ ವೃಂದಾವನ ಠಾಕೂರರಿಗೆ ಸೀಮಿತವಾಗ್ಲಿಲ್ಲ ಅದು, ಅವರು ಕೊನೆಗೆ ಬರೀಲಿಲ್ಲ. ಗ್ರಂಥದಾಸ್ ಕವಿರಾಜ್ ಗೋಸ್ವಾಮಿ ಅವರು ಕೂಡ ಬರೆದ್ರು. ಹಾಗೆ ಇದು ಒಂದು ನಿರಂತರವಾಗಿರುವಂತಹ ಕ್ರಿಯೆ. ಗ್ರಂಥದ ನಿರಂತರ ವರ್ಣನೆ ಇರ್ಬೇಕು ಅಂತ ಹೇಳ್ತಾರೆ ಅಲ್ಲ. ಕೇವಲ ವೃಂದಾವನ ದಾಸ್ ಠಾಕೂರ್ ಬರೆದು ಆ ವರ್ಣನೆ ಮಾಡಿ ಬಿಟ್ಟಿಲ್ಲ, ಮತ್ತೆ ಮುಂದಿನ ಲೇಖಕರು ಕೂಡ ವರ್ಣನೆ ಮಾಡಿದ್ರು ಅಂತ ಹೇಳಿ. ಸೊ ಹೀಗೆ ಈ ಒಂದು ಶ್ರವಣ ಸಂಪ್ರದಾಯ ಹೇಗೆ ಮುಂದುವರಿತು ಅನ್ನುವಂಥದ್ದನ್ನ ಇಲ್ಲಿ ಕವಿರಾಜ್ ಗೋಸ್ವಾಮಿ ಅವರು ಹೇಳ್ತಾರೆ.
ಹೀಗೆ ಈ ಒಂದು ಗ್ರಂಥದ ಒಂದು ಕೊನೆಯ ಪದ್ಯದಲ್ಲಿ ನಾವು 72ರಲ್ಲಿ ವೈಷ್ಣವರ ಆಜ್ಞೆ ಇದೊಂದು ಬಾಹ್ಯ ಪ್ರಮಾಣ ತೋರಿಸ್ತು. ಮದನ ಮೋಹನನ ಆಜ್ಞೆ ಒಂದು ಭಗವಂತನ ಆಂತರಿಕ ಪ್ರಮಾಣ ತೋರಿಸ್ತು. ವೃಂದಾವನ ದಾಸ್ ಠಾಕೂರರು ಕೊಟ್ರು, ಅದು ಗುರು ಪರಂಪರೆಯ ಆಜ್ಞೆ, ಅವರಿಗೆ ಪ್ರಮಾಣ ಸಿಕ್ತು. ಆಮೇಲೆ ರೂಪ ರಘುನಾಥರ ಪಾದಗಳ ಬಲ ನನಗೆ ಆಧ್ಯಾತ್ಮಿಕ ಬಲ ಕೊಟ್ಟು ನೋಡಿ ಯಾರೆಲ್ಲಾ ಜನರ ಒಂದು ಬಲ ಸಿಕ್ತು ಅಂತ ಹೇಳ್ತಾ ಇರುವಂತದ್ದು. ಅಂದ್ರೆ ವೈಷ್ಣವರದ, ಮದನ ಮೋಹನದ್ದು, ವೃಂದಾವನ ದಾಸ್ ಠಾಕೂರದು ಮತ್ತೆ ರಘುನಾಥ ದಾಸರ ಪಾದಗಳ ಬಲ. ಸೊ ಇವರೆಲ್ಲವೂ ಕೂಡ ನನ್ನ ಒಂದು ಲೇಖನಕ್ಕೆ ಪ್ರಮಾಣಕೃತವಾಗಿರುವಂತದ್ದು ಅನ್ನೋದನ್ನ ಇಲ್ಲಿ ಅವರು ಹೇಳುವಂಥದ್ದು. ಮತ್ತೆ ಇವರೆಲ್ಲ ಅನುಗ್ರಹ ನನ್ನ ಮೇಲೆ ಇರ್ಲಿ ಅಂತ ಪ್ರಾರ್ಥಿಸ್ತಾರೆ. ಮತ್ತೆ ಅವರು ನಡೆದಿರುವಂತಹ ಹಾದಿಯಲ್ಲಿ ನಡೆಯುತ್ತಾ ಕೃಷ್ಣದಾಸ ನಾನು ಚೈತನ್ಯ ಚರಿತಾಮೃತವನ್ನ ಕಥಿಸುತ್ತೇನೆ ಅಂತ ಹೇಳ್ತಾ ಇರುವಂಥದ್ದು. ಇಲ್ಲಿ ಕಥಿಸುತ್ತೇನೆ ಅಂತ ಇಲ್ಲಿ ಹೇಳ್ತಾ ಇರುವಂಥದ್ದು ಅಂದ್ರೆ ಹೇಳುವಂಥದ್ದು ಅಂತ ಇಲ್ಲಿ ಅದರ ಅರ್ಥವನ್ನ ಕೊಡುತ್ತೆ. ಹೀಗೆ ವೈಷ್ಣವರ ಆಜ್ಞೆ ಅನ್ನುವಂಥದ್ದು ಕವಿರಾಜ ಗೋಸ್ವಾಮಿ ಅವರಿಗೆ ಗುರುಗಳಿಂದ ಆಜ್ಞೆ ಪಡೆದ್ರು. ಮದನ ಮೋಹನ ದೇವಾಲಯಕ್ಕೆ ಅವ್ರು ಹೋದ್ರು, ದರ್ಶನ ವಂದನೆಯನ್ನ ಮಾಡಿದ್ರು, ದೇವರ ದರ್ಶನವನ್ನ ಪಡ್ಕೊಂಡ್ರು, ಅವ್ರಿಗೆ ವಂದಿಸಿದ್ರು. ಆ ಒಂದು ಹಾರ ಜಾರಿ ಬೀಳುವಂಥದ್ದು ಭಗವಂತನ ಅನುಗ್ರಹದ ಸಂಕೇತ. ಆಮೇಲೆ ಎಲ್ಲ ಭಕ್ತರು ಕೂಡ ಸಂತೋಷದಿಂದ ಹರಿಧ್ವನಿಯನ್ನ ಕೊಡುವಂಥದ್ದು. ಪೂಜಾರಿ ಆ ಒಂದು ಮಾಲೆಯನ್ನ ಕವಿರಾಜ ಗೋಸ್ವಾಮಿ ಅವರಿಗೆ ಹಾಕುವಂಥದ್ದು. ಆನಂದದಿಂದ ಗ್ರಂಥವನ್ನ ಆ ಒಂದು ದೇವಾಲಯದಲ್ಲಿ ಆರಂಭ ಮಾಡುವಂಥದ್ದು. ಆಮೇಲೆ ಆ ಒಂದು ಗ್ರಂಥ ಒಂದು ಹೋಲಿಕೆಯನ್ನ ಮಾಡಿದ್ರು. ನಾನು ಗ್ರಂಥ ಬರೀಲಿಕ್ಕೆ ತಮ್ಮನ್ನ ತಾವು ಗಿಳಿಗೆ ಹೋಲಿಸ್ಕೊಂಡ್ರು. ಮತ್ತೆ ಈ ಕಟ್ಟಿಗೆ ಗೊಂಬೆ, ಮರದ ಗೊಂಬೆಗೆ ಹೋಲಿಸ್ಕೊಂಡ್ರು ತಮ್ಮನ್ನ ತಾವು. ಗಿಳಿ ಹೋಲಿಕೆ ಯಾಕೆ? ನಾನು ಗಿಳಿ ಹೇಗೆ ಪುನರಾವರ್ತಿಸುತ್ತೋ ಹಾಗೆ ನಾನು ಹಿರಿಯರ ಪುನರಾವರ್ತಿಸುವುದನ್ನ, ಗುರು ಪರಂಪರೆ ಪುನರಾವರ್ತಿಸುವುದನ್ನ ನಾನು ಪುನರಾವರ್ತಿಸ್ತಾ ಇದ್ದೇನೆ. ಆಮೇಲೆ ನಾನು ಕೇವಲ ಸಾಧನ ಅನ್ನುವಂಥದ್ದು ಗೊಂಬೆ. ನನ್ಗೆ ಆ ಒಂದು ಬುದ್ಧಿಮಟ್ಟ ಇಲ್ಲ, ನಾನು ಗೊಂಬೆಯಂತೆ ಸಾಧನವಾಗಿದ್ದೇನೆ ಅನ್ನೋದನ್ನ ಹೇಳ್ತಾರೆ. ಆಮೇಲೆ ಕುಲದೇವತೆ ಮದನ ಮೋಹನನೇ ನನ್ನ ಒಂದು ಕುಲದೇವತೆ. ಸೊ ಹೀಗೆ ವೃಂದಾವನ ದಾಸ್ ಠಾಕೂರರ ಪಾದಜ್ಞಾನ ಗುರು ಪರಂಪರೆಯ ಒಂದು ಪ್ರಮಾಣ ಅವರು ಸ್ವೀಕರಿಸಿದ್ರು. ಮತ್ತೆ ಅವರಿಗೆ ವೃಂದಾವನ ದಾಸರೇ ಚೈತನ್ಯ ಲೀಲೆಗಳ ವ್ಯಾಸರು ಅಂತ ಹೇಳಿದ್ರು. ಆಮೇಲೆ ತಮ್ಮನ್ನ ತಾವು ಮೂರ್ಖರು, ನೀಚರು, ಕ್ಷೂದ್ರರು ಅಂತ ಹೇಳ್ಕೊಂಡ್ರು. ರಘುನಾಥ ಮತ್ತೆ ರೂಪ ಗೋಸ್ವಾಮಿ ರಘುನಾಥ ದಾಸರ ಪಾದಕಮಲೆಗಳೇ ನನ್ನ ಒಂದು ಈ ಲೇಖನಕ್ಕೆ ಬಲ ಅಂತ ಹೇಳ್ಕೊಂಡ್ರು. ಹೀಗೆ ಈ ಪರಂಪರೆಯ ಒಂದು ಆಶಯದಿಂದ ಈ ಗ್ರಂಥವನ್ನ ವರ್ಣಿಸಿದ್ರು ಅನ್ನುವಂಥದ್ದು ಈ ಪೂರ್ಣ ಈ ಒಂದು ನಾನು 61ನೇ ಶ್ಲೋಕದಿಂದ ಪ್ರಾರಂಭ ಮಾಡಿದ್ದೀನಿ ಅನ್ಕೊಳ್ತೇನೆ. ಸೊ ಅಲ್ಲಿಂದ ಇಲ್ಲಿವರೆಗೆ ಹೇಳಿರುವಂತಹ ಈ ವಿಷಯಗಳು. ಹರೇ ಕೃಷ್ಣ. ಧನ್ಯವಾದಗಳು ಎಲ್ಲ ಮಾತಾಜಿ ಪ್ರಭುಜಿಗಳಿಗೆ. ಸೊ ನನಗೆ ಎಷ್ಟು ಭಗವಂತ ಈ ಗುರು ಪರಂಪರೆ ಮತ್ತೆ ಕೃಷ್ಣದಾಸ್ ಕವಿರಾಜ್ ಗೋಸ್ವಾಮಿ ಅವರು ಎಷ್ಟು ನನಗೆ ಈ ಒಂದು ಬಲವನ್ನ ಕೊಟ್ರು ಅಷ್ಟು ನನ್ನ ಬಲದಿಂದ ನಾನು ಹೇಳಲಿಕ್ಕೆ ಪ್ರಯತ್ನವನ್ನ ಮಾಡಿದ್ದೀನಿ. ಇನ್ನೂ ಕೂಡ ಬಹಳ ತುಂಬಾ ತಿಳ್ಕೋಬೇಕು, ಬಟ್ ಅಷ್ಟು ನನಗೆ ಸಾಧ್ಯ ಆಯ್ತು ಅಂತ ಅನ್ಕೊಳ್ತೇನೆ. ಸೊ ಇದ್ರಲ್ಲಿ ಏನಾದ್ರೂ ಲೋಪದೋಷಗಳಿದ್ರೆ ನಿಮ್ಗೆ ಗೊತ್ತಿದ್ಕಿಂತ ನಾನೇನಾದ್ರು ಕಡಿಮೆ ಹೇಳಿದ್ರೆ ದಯವಿಟ್ಟು ನನ್ನ ಕ್ಷಮಿಸಿ. ಸೊ ಏನಾದ್ರು ನಿಮ್ಗೆ ರಿಯಲೈಸೇಷನ್ಸ್ ಇದ್ರೆ, ಸೊ ನೀವೇನಾದ್ರೂ ಈ ಒಂದು ಶ್ಲೋಕದಲ್ಲಿ ತಿಳ್ಕೊಂಡಿದ್ರೆ ಇನ್ನೊಂದು 4 ನಿಮಿಷ ಇದೆ, ನೀವು ಶೇರ್ ಮಾಡ್ಕೊಳ್ಬಹುದು. ಸೊ ಇದ್ರ ಕುರಿತಾಗಿ ಏನಾದ್ರು ಪ್ರಶ್ನೆಗಳಿದ್ರು ಕೂಡ ಕೇಳ್ಬಹುದು. ನನ್ನ ಒಂದು ಕ್ಷಮತೆಗೆ ಅನುಗುಣವಾಗಿ ನಾನು ಅದನ್ನ ಉತ್ತರಿಸಲಿಕ್ಕೆ ಪ್ರಯತ್ನವನ್ನ ಮಾಡ್ತೇನೆ. ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು ಮಾತಾಜಿ, ಚೆನ್ನಾಗಿ ಹೇಳಿದ್ರು. ಧನ್ಯವಾದ ಮಾತಾಜಿ. ಇವತ್ತು ಜಯಜಯಶ್ರೀ ಚೈತನ್ಯ ಹೇಳಿಲ್ಲ ಮಾತಾಜಿ. ಹೌದಲ್ಲ ಮಾತಾಜಿ, ಈಗ ಹೇಳ್ತೀನಿ. ನಾನು ಆಕ್ಚುಲಿ ಜಸ್ಟ್ ಬಂದು ಕೂತಿದ್ದೇನೆ. ನಾನು ಹೊರಗಡೆ ಹೋಗಿದ್ದೆ, ಜಸ್ಟ್ ನಾನು ಲಾಗಿನ್ ಆಗಿದ್ದು ಲೇಟ್ ಆದೆ. ಮಾಡ್ತೇನೆ ಮಾತಾಜಿಗೆ. ಸೊ ನಾವು ಜಯಕಾರವನ್ನ ರಿಪೀಟ್ ಮಾಡೋಣ. ಜಯ ಜಯ ಶ್ರೀ ಚೈತನ್ಯ ಜಯ ನಿತ್ಯಾನಂದ. ಜಯ ದ್ವೈತ ಚಂದ್ರ ಜಯ ಗೌರ ಭಕ್ತ ವೃಂದ. ಜಯ ಜಯ ಶ್ರೀ ಚೈತನ್ಯ ಜಯ ನಿತ್ಯಾನಂದ.
ಜಯ ಚೈತನ್ಯ ಜಯ ಅದ್ವೈತ ಚಂದ್ರ ಜಯ ಗೌರ ಭಕ್ತ ವೃಂದ. ಜಯ ಅದ್ವೈತ ಜಯ ಗೌರ ನಿತ್ಯ ಭಕ್ತವೃಂದ. ಜಯ ಜಯ ಶ್ರೀ ಚೈತನ್ಯ ಜಯೋ ನಿತ್ಯಾನಂದ. ಜಯ 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 ಅದ್ವೈತ ಚಂದ್ರ ಜಯ ಗೌರ ಭಕ್ತ ವೃಂದ. ಜಯ ಭಕ್ತವೃಂದ. ಹರೇ ಕೃಷ್ಣ. ಧನ್ಯವಾದಗಳು ಎಲ್ರಿಗೂ. ಸೊ ಇದು ಆಕ್ಚುಲಿ ಜೈಕಾರವನ್ನ ಕೊಟ್ಟಿರುವಂತದ್ದು ಈ ನರೋತ್ತಮ್ ದಾಸ್ ಠಾಕೂರ್ ಅವರು ಬರೆದಿರುವಂತದ್ದು. ಇದು ಪ್ರೇಮ ಭಕ್ತಿ ಚಂದ್ರಿಕಾ ಅಂತ ಹೇಳಿ ಅವರು ಒಂದು ಗ್ರಂಥದ ಹೆಸರು. ಅದರಿಂದ ಬಂಗಾಳಿ ಭಾಷೆಯಲ್ಲೇ ತೆಗೆದುಕೊಂಡಿರುವಂತದ್ದು ಇದನ್ನ. ಇದು ಆಕ್ಚುಲಿ ಇನ್ನ ಒಂದು ಅಂದ್ರೆ ಇದು ಒಂದು ಫಸ್ಟ್, ಇನ್ನ 5 ಇದೆ, 6 ಇದೆ. ಸೊ ನಾನ್ ಹೇಳ್ತೀನಿ, ಸೊ ಕೇಳಿಸ್ಕೊಳ್ಳಿ ಸಾಕು. ಇನ್ನ 1-2 ನಿಮಿಷ ಇದೆ. ನಾನೇನ್ ಹೇಳ್ತೇನೆ. ಜಯ ಜಯ ಶ್ರೀ ಚೈತನ್ಯ ಜಯೋ ನಿತ್ಯಾನಂದ. ಜಯ ಅದ್ವೈತ ಚಂದ್ರ ಜಯ ಗೌರ ಭಕ್ತ ವೃಂದ. ಕೃಪಾ ಕೋರಿ ಸಬೆ ಮಿಲಿ ಕೋರೋ ಹೋ ಕರುಣ. ಅಧಮ ಪತಿತ ಜನೇರ್ನ ಕೋರಿ ಹೋ घृण. इतिन ससार माजे तुया पद सारा. भविया देखिनु मने गति नहीं आरा. ते पद पवार आशे खेद उठे मोने. व्याकुल हृदय सदा कोरियो क्रंदने. ಕಿರೂಪ ಪೈಬೋವ್ ಕಿಚ್ಚು ನಾ ಪೈ ಸಂಧಾನ. ಪ್ರಭು ಲೋಕನಾಥ ಪದ ನಹಿ ಕೋ ಸ್ಮರಣ. ತುಮಿಟು ದೋಯಲ ಪ್ರಭು ಚಾಹೋ ಏಕ ಬಾರ. ನರೋತ್ತಮ ಹೃದಯೇರ घुचाओ अंधकार. जय जय श्री चैतन्य जय नित्यानंद. जय अद्वैत चंद्र जय गौर भक्त वृंद. ಸೊ ಹೀಗೆ 6 ಸ್ಟಾಂಜಗಳು ಇದ್ರಲ್ಲಿದೆ. ಸೊ ನಾವು ಹೇಳೋದು ಫಸ್ಟ್ 1 ಅಷ್ಟೇ. ಧನ್ಯವಾದಗಳು ಎಲ್ಲ ಮಾತಾಜಿ ಪ್ರಭುಜಿಗಳಿಗೆ. ಏನ್ ಪ್ರಶ್ನೆ ಇಲ್ಲ ಅಂದ್ರೆ ಮೀಟಿಂಗ್ ಎಂಡ್ ಮಾಡೋಣ. ಯಾರೆಲ್ಲ ಅಟೆಂಡೆನ್ಸ್ ಹಾಕಿಲ್ವೋ ಅಟೆಂಡೆನ್ಸ್ ಅನ್ನ ಹಾಕಿ. ಧನ್ಯವಾದಗಳು ಪ್ರವೀಣ ಮಾತಾಜಿ. ಹರೇ ಕೃಷ್ಣ. ಧನ್ಯವಾದಗಳು. ಧನ್ಯವಾದಗಳು ಮಾತಾಜಿ. ಥ್ಯಾಂಕ್ ಯು ಮಾತಾಜಿ. ಕ್ಲಾಸಸ್ ತುಂಬಾ ಫೈನ್ ಆಗಿತ್ತು ನಿಮ್ದು. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ನಮ್ಮ ಎಲ್ಲ ಹಿರಿಯರ ಕೃಪೆ ಮಾತಾಜಿ, ವೈಷ್ಣವರ ಕೃಪೆ. ಹರೇ ಕೃಷ್ಣ. ಅಟೆಂಡೆನ್ಸ್ ಹಾಕಿದ್ರೆ ಮೀಟಿಂಗ್ ಎಂಡ್ ಮಾಡೋಣ. ಹರೇ ಕೃಷ್ಣ. ಎಲ್ಲದ ಅಟೆಂಡೆನ್ಸ್ ಹಾಕಿದ್ದೀವಲ್ವಾ ಮಾತಾಜಿ? ಮೀಟಿಂಗ್